ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಅಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಪರ್ಫೆಕ್ಟ್ ಆಗಿ ಟೈಮ್ ಅಲ್ಲಿ ಬಂದೇ ಬರ್ತೀವಿ. ಅಂಡ್ ನಮ್ಮ ಮಕ್ಕಳಂತೂ ರೆಡಿ ಇದ್ದಾರೆ ಮಾತಾಡ್ಲಿಕ್ಕೆ. ಅಂಡ್ ಇವ್ರ ಹೆಸರು ಭಾರತಿ. ಅಂಡ್ ನಿಮ್ಮ ಹೆಸರು ಪ್ರಾರ್ಥನಾ. ನಿಮ್ಮ ಹೆಸರು ಸುಪ್ಪಬ್ಬ ಜೊತೆ ಮಾತಾಡ್ಲಿಕ್ಕಿದೆ. ನೀವು ರೆಡಿ? ನಿಮ್ಮ ಹೆಸರು ಎಂತ? ಭಾರತಿ. ಸ್ವಲ್ಪ ಗಟ್ಟಿ ಹೇಳಿ. ಅಷ್ಟೇ ಗಟ್ಟಿ. ಭಾರತಿ ಗಟ್ಟಿ ಹೇಳಿ. ಹೇಳಿ. ಹಾ ಭಾರತಿ. ಓಕೆ. ಏನ್ ಮಾಡ್ತಿದ್ದೀರಾ ನೀವು? ಏನ್ ಕಲಿತಿದ್ದೀರಾ? ಫಸ್ಟ್ ಸ್ಟ್ಯಾಂಡರ್ಡಾ? ಸೆಕೆಂಡ್ ಸ್ಟ್ಯಾಂಡರ್ಡಾ? PUCಯಾ? ಡಿಗ್ರಿಯಾ? ಯಾವ್ದಿಲ್ಲ. ಮತ್ತೆ ಕೆಲಸ ಹೋಗ್ತಿದ್ದೀರಾ? ಮತ್ತೇನ್ ಮಾಡ್ತಿದ್ದೀರಾ? UKG. ಓಕೆ, UKG ಕಲಿತಿದ್ದೀರಾ? ಯಾರು ನಿಮ್ಮ ಟೀಚರ್? ಲಲಿತಾ ಟೀಚರ್. ಓಕೆ, ಲಲಿತಾ ಟೀಚರ್ ಪಾಪವಾ? ಫುಲ್ ಪಾಪ. ನಿಮ್ಗೆ ಹೋಮ್ವರ್ಕ್ ಎಲ್ಲ ಕೊಡ್ತಾರ ಅವರು? ಜಾಸ್ತಿ ಆಗ್ತದಲ್ಲ ಹೋಮ್ವರ್ಕ್? ಅದೇ ಹೇಳ್ಬೇಕು ನೀವು ಲಲಿತಾ ಟೀಚರ್ ಹತ್ರ. ನಾನು ನಾಳೆ ಹೇಳ್ತೇನೆ ಲಲಿತಾ ಟೀಚರ್ ಹತ್ರ, ಆಯ್ತಾ? ಲಲಿತಾ ಟೀಚರ್ ಪಾಪ ಅಲ್ಲ, ನಾನು ಮತ್ತೆ ಹೋಗಿ ಹೇಳಿ ಮತ್ತೆ ನಂಗೆ ಪೆಟ್ಟು ಕೊಡಲ್ಲ ಅವರು. ಪೆಟ್ಟು ಕೊಡ್ತಾರ ಅವರು ಲಲಿತಾ ಟೀಚರ್. ನಿಮ್ಗೆ ಕೊಟ್ಟಿದ್ದಾರೆ ಪೆಟ್ಟು? ಇಲ್ವಾ? ಪಾಪ ಹಾಗಾದ್ರೆ ಅಲ್ವಾ? ಓಕೆ. ಇವ್ರು ಯಾರು? ಇವರು ಗೊತ್ತಿಲ್ಲ, ಅವ್ರ ಹತ್ರ ಕೇಳು ಆಯ್ತಾ ಎಂತ ಹೆಸರು ಅಂತ. ಓಕೆ. ಸೊ ನಿಮ್ಮ ಹೆಸರು? ಪ್ರಾರ್ಥನಾ. ಅದೇನು ಪ್ರಾರ್ಥನಾ? ಪ್ರಾರ್ಥನಾವಾ? ಓಕೆ. ಏನ್ ಕಲಿತಿದ್ದೀರಾ ನೀವು? UKG. ಎ ಬಿ ಎಸ್ ಸಿಯಾ? ಎ ಸೆಕ್ಷನಾ? ಯಾವ್ದೋ ಒಂದಿಗೆ ಕ್ಲಾಸಲ್ಲಿ ಇದೆ, ನಿಮ್ಗೆ ಯಾಕೆ ಮಾರೆ ಅಲ್ಲ? ಕರೆಕ್ಟ್ ಅಲ್ಲ? ಹಾ ಕರೆಕ್ಟ್. ಓಕೆ, ಎ ಸೆಕ್ಷನ್ ಅಲ್ಲಿ ಅಲ್ವಾ? ಯಾರು ನಿಮ್ಮ ಟೀಚರ್? ಯಾರು? ಅನುರಾಧ. ನಿಮ್ದು ಯಾರು ಟೀಚರ್? ಸುಧಮ್ಮ. ಈಗ ಲಲಿತಾ ಹೇಳಿದ್ರಿ ಮಾರ್ರೆ ನೀವು, ಸುಧಮ್ಮ ಅಂತೆ. ಮತ್ತೆ ಚೇಂಜ್ ಆಗ್ತದೆ ನೋಡುವ. ಓಕೆ. ಯಾರು ನಿಮ್ಮ ಟೀಚರ್? ನಿಮ್ಮ ಟೀಚರ್ ಯಾರು? ಲಲಿತಾ. ಸೇಮ್ ಉಂಟು. ಓಕೆ, ಎಸ್. ಲಲಿತಾ ಟೀಚರ್ ನಿಮ್ದಲ್ಲ? ಮತ್ತೆ ಅನುರಾಧ. ನಿಮ್ದು ಸುಧಾ ಟೀಚರಾ? ಲಲಿತಾ. ಓಕೆ ಓಕೆ ಓಕೆ. ಲಲಿತಾ ಗ್ಯಾರಂಟಿ ಅಲ್ಲ? ಚೇಂಜ್ ಆಗ್ಲಿಕ್ಕೆ ಉಂಟಾ? ಇಲ್ಲ. ಓಕೆ ಓಕೆ. ನಿಮ್ಮ ಹೆಸರೇನು? ಸುಪ್ಪಬಾ. ಮತ್ತೆ ಸುಪ್ರಭಾ. ಹೌದಾ? ಯಾರಿಟ್ಟದ್ ನಿಮ್ಗೆ ಹೆಸರು ಹೀಗೆ ಸುಪ್ಪಬಾ ಅಂತ? ಅಮ್ಮ ಎಲ್ಲಿದಾರ? ಅಮ್ಮ ಅವ್ರ ಹತ್ರ ಕೇಳಿ ಯಾಕೆ ಸುಪ್ಪಬಾ ಇಟ್ಟದಂತ. ಸುಪ್ರಭಾ ಅಲ್ವಾ? ಓಕೆ. ಏನ್ ಕಲಿತಿದ್ದೀರಿ ನೀವು ಸುಪ್ರಭಾ? UKG. ಎಷ್ಟನೇ ಅಂದ್ರೆ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್? ಸಿ ಸೆಕ್ಷನ್. ಓಕೆ. ಯಾರು ನಿಮ್ಮ ಟೀಚರ್? ಕ್ಲಾಸ್ ಟೀಚರ್ ಯಾರು? ಯಾರು? ಸೋಲ್ಮೇಟ್ ಟೀಚರ್. ಸೌಮ್ಯ ಟೀಚರ್. ಓಕೆ. ನಿಮ್ದು ಯಾರು ಟೀಚರ್? ಲಲಿತಾ. ಓಕೆ ಓಕೆ. ಲಲಿತಾ. ಓಕೆ. ಸೌಮ್ಯ ಟೀಚರ್ ನಿಮ್ದಾ? ನಿಮ್ದು ಯಾರು? ಅನುರಾಧ ಟೀಚರ್. ಕರೆಕ್ಟ್ ಅಲ್ಲ? ಓಕೆ. ನಿಮ್ದು ಯಾರು? ಸೋಲ್ಮೇಟ್ ಟೀಚರ್, ಸೌಮ್ಯ ಟೀಚರ್. ಓಕೆ. ಸೊ ಸೌಮ್ಯ ಟೀಚರ್ ಹೇಗೆ? ಪಾಪ ಅವರು? ಹೌದಾ? ಪಾಪ, ತುಂಬಾ ಪಾಪ. ನಿಮ್ ತರನೇ, ನನ್ ತರ ಪಾಪನಾ? ನಾನ್ ಜೋರ ಹಾಗಾದ್ರೆ? ನಾನ್ ಜೋರ? ನಿಮ್ದು ಹಲ್ಲೇನು ಹೀಗೆ ಆದದ್ದು? ಚಾಕ್ಲೇಟ್ ತಿಂದು ಜಾಸ್ತಿ ಆಯ್ತಾ? ಯಾವ ಚಾಕ್ಲೇಟ್ ತುಂಬಾ ಇಷ್ಟ ನಿಮ್ಗೆ? ನೀವು ಸುಮ್ನೆ ಹೇಳ್ಬೇಡಿ, ನೀವು ನಿಮ್ಮ ಹಲ್ಲು ನೋಡೋ ಗೊತ್ತಾಗ್ತದೆ. ನೀವು ತಿನ್ನಲ್ವಾ? ಚಾಕ್ಲೇಟ್ ತಿನ್ನಲ್ಲ? ಯಾವ ಚಾಕ್ಲೇಟ್ ಕೂಡ ತಿನ್ನಲ್ಲ? ಮತ್ತೇನ್ ತಿಂತೀರಿ ನೀವು? ಬಿಸ್ಕಿಟಾ? ಓಕೆ. ಯಾವ ಬಿಸ್ಕಿಟ್? ಪಾರ್ಲಿಜಿ? ಹೌದಾ? ಎಷ್ಟು ತಿಂತೀರಿ ಬಿಸ್ಕಿಟ್? ಇಷ್ಟ? ಓಕೆ. ಇಷ್ಟ ಅಲ್ಲ? ಓಕೆ. ನೀವೆಷ್ಟು ತಿಂತೀರಾ ಬಿಸ್ಕಿಟ್? ಬಿಸ್ಕಿಟ್ ಇಷ್ಟನಾ ಚಾಕ್ಲೇಟ್ ಇಷ್ಟ ನಿಮ್ಗೆ? ಎರಡು ಇಷ್ಟ. ನಿಮ್ಗೆ ಎರಡು ಎಲ್ಲಿ ಕೊಡುದು ಮಾರ್ರೆ ಈಗ? ಅಲ್ಲ, ಈಗ ಎರಡು ಚಾಕ್ಲೇಟ್ ಮತ್ತೆ ಬಿಸ್ಕಿಟ್ ಇಷ್ಟ. ಓಕೆ. ಯಾವ ಚಾಕ್ಲೇಟ್ ತುಂಬಾ ಇಷ್ಟ ನಿಮ್ಗೆ? ಓದ್ಯಾವರೇ, ಇವ್ರಿಗೆ ಎಂತ ಮಾಡುದು ಮಾರ್ರೆ? ಎಲ್ಲ 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 ಅಲ್ಲ. ಈಗ ಮನೇಲಿ ಯಾವ ಚಾಕ್ಲೇಟ್ ಕೊಡ್ತಾರೆ ಜಾಸ್ತಿಯಾಗಿ ನಿಮ್ಗೆ? ಯಾಕ್ಲಾಸ್? ಎಂತ ಮಾರಾಜ್ ಯಾಕ್ಲಾಸ್? ಎಕ್ಲೆ ಅಲ್ಲಲ್ಲ? ಎಕ್ಲೆ ಅಲ್ಲಲ್ಲ? ಎಕ್ಲೇಸಾ? ಓಕೆ. ಎಲ್ಲಿದ್ದಾರೆ ಅಮ್ಮ? ಓ, ಅಲ್ಲಿದ್ದಾರೆ. ಅವ್ರೆಂತ ಎಕ್ಲೆ ಕೊಡೋದು ನೀವು? ಸಾರಿ, ಎಕ್ಲೇಸಾ? ಓಕೆ ಓಕೆ ಓಕೆ. ಸೈಕಲ್ ಇದೆಯಾ ಮನೇಲಿ? ಅದು ಡ್ರೈವ್ ಮಾಡ್ತೀರಿ ನೀವು? ಸೈಕಲ್ ಬಿಡ್ತೀರಿ ನೀವು? ಸೈಕಲ್ ಹಾಳಾಗಿದೆ ಅಲ್ಲ ನಿಮ್ದು? ಸೈಕಲ್ ಹಾಳಾಗಿದ್ಯಾ? ಇಲ್ಲ. ಅದು ಹೊಸ್ತಾ? ಯಾವಾಗ ತಗೊಂಡದ್ದು?
ಶೇ, ನಿಮಗೆ ವಸ್ತು ಯಾವಾಗ ತಗೊಂಡು ಅಂತ ಗೊತ್ತಿಲ್ವಾ? ಗಿಫ್ಟ್ ಕೊಟ್ಟದಾ? ಮತ್ತೆ ಭಾರಿ ಸ್ಪೀಡ್ ಹೋಗ್ತೀರಂತೆ ಸೈಕಲಲ್ಲಿ, ಆಚೆ ಈಚೆ ನೋಡುದಿಲ್ಲ ಅಂತ, ಯಾರಲ್ಲಿ ಅಡ್ಡ ಬಂದ್ರು ಕೂಡ ಹಾಕೊಂಡು ಹೋಗುದೆ ಅಂತೆ ನೀವು, ಹೌದಾ ಇಲ್ವಾ? ಓಕೆ, ಎಸ್. ಅಂಡ್ ಸೈಕಲ್ ಇದೆಯಾ? ಎಷ್ಟು ಸ್ಪೀಡ್ ಹೋಗ್ತೀರಿ ನೀವು? ತುಂಬಾ ಸ್ಪೀಡ್ ಹೋಗ್ತೀರಲ್ಲ, ಗೊತ್ತಾಗ್ತದೆ ನಿಮ್ಮನ್ನು ನೋಡುವಾಗ ತುಂಬಾ ಸ್ಪೀಡ್ ಹೋಗ್ತೀರ ಅಂತ ಅಲ್ಲ. ತುಂಬಾ ಸ್ಪೀಡ್ ಹೋಗ್ಬಾರ್ದು. ನಂದು ಸ್ಪೀಡ್ ಎಷ್ಟು ಗೊತ್ತುಂಟಾ ಸೈಕಲಲ್ಲಿ? 120. ನಿಮ್ದು? ತುಂಬಾ ಸ್ಪೀಡ್. ಅದಕ್ಕೆ ಮೀಟ್ರೇ ಇಲ್ಲಲ್ಲ ನಿಮ್ಮ ಸೈಕಲಲ್ಲಿ ಅಲ್ಲ? ಓಕೆ. ಈ ಮನೆಯಲ್ಲಿ ಅಮ್ಮ ಪಾಪ, ಅಮ್ಮ ಪಾಪನಾ? ಯಾವರೇ ಅಮ್ಮ ಪಾಪ ಅಲ್ಲ, ಮತ್ತೆ ಜೋರವರು, ಮತ್ತೆ ಅಪ್ಪ ಅಪ್ಪ ಜೋರ? 2 ಜನ ಜೋರು, ನೀವು ಪಾಪ. ಇವ್ರ ಪಾಪ, ಇವ್ರ ಪಾಪ, ಇವ್ರ ಪಾಪ, ನೀವು ಪಾಪ. ಅದ್ಯಾರು? ಅಕ್ಕ ಪಾಪವಾ? ನೀವು ಜೋರು? ಅವಸ್ಥೆ ಮಾರ. ಈಗ ಎಂತ ಮಾಡೋದು? ಈಗ ನೀವೀಗ ಕಂಪ್ಲೀಟ್ ಜೋರವ್ರು, ಈಗ ಎಂತ ಮಾಡೋದು? ಈಗ ನಾನು ಪಾಪ ಅಲ್ಲ? ನಾನು ಪಾಪ ಅಲ್ವಾ? ಓಕೆ, ಗ್ರೇಟ್. ಆ್ಯಂಡ್ ನಿಮಗೆ ಈ ಹೋಮ್ವರ್ಕ್ ಎಲ್ಲ ಮಾಡ್ತಿರಲ್ಲ, ಹೋಮ್ವರ್ಕ್ ಎಲ್ಲ ಮಾಡ್ತೀರಾ ನೀವು? ಸುಮ್ಮನೆ ಹೇಳ್ಬೇಡಿ. ಅನುರಾಧ ಟೀಚರ್ ನಂಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಬಗ್ಗೆ, ಹೋಮ್ವರ್ಕ್ ಮಾಡೋದಿಲ್ಲ ಅಂತೆ ನೀವು. ನೀವು ಸುಮ್ಮನೆ ಹೇಳ್ಬೇಡಿ, ನೀವು ನಿಮ್ಮ ನಗುವಲ್ಲಿ ಗೊತ್ತಾಗ್ತದೆ ನಿಮ್ಮ ಸುಳ್ಳು ಅಂತದ್ದು. ಹೋಮ್ವರ್ಕ್ ಮಾಡೋದಿಲ್ಲ ಅಂತೆ, ಪನಿಷ್ಮೆಂಟ್ ಎಲ್ಲ ಕೊಡ್ತಾರಂತೆ, ಇಲ್ವಾ? ಇಲ್ವಾ? ನಿಮ್ಗೆ ಕೊಡ್ತಾರಾ? ಸುಳ್ಳು ಹೇಳ್ಬೇಡಿ. ಇಲ್ವಾ? ಓಕೆ. ಹೋಮ್ವರ್ಕ್ ಎಲ್ಲ ನೀವು ಮಾಡ್ತೀರಾ ಮನೇಲಿ? ಯಾರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ? ಅಮ್ಮ. ಮತ್ತೆ ಅಪ್ಪ? ಇಲ್ಲ. ಅಮ್ಮ ಪಾಪ ತುಂಬಾ ಹೇಳಿದಾರಮ್ಮ? ಇಲ್ಲಿ ಅಲ್ಲ ಪಾಪ ತುಂಬಾ. ಅಪ್ಪ? ಯಾರು ಜೋರ್ ನಿಮ್ಮ ಮನೇಲಿ ಹೇಳಿ? ನೀವೇ ಜೋರ ಅಂತ ಅಲ್ಲ? ಅಲ್ಲ, ಯಾರು ನಿಮ್ಮ ಅಣ್ಣ ಇದ್ದಾರೆ ಇಲ್ಲಿ? ಅಣ್ಣ ಜೋರ? ಇಲ್ಲ. ಓಕೆ. ಲಲಿತಾ ನಿಮ್ಮ ಹೆಸರಲ್ಲ? ಲಲಿತಾ ನಿಮ್ಮ ಹೆಸರ? ಅಲ್ಲ, ಲಲಿತಾ ಟೀಚರ್. ಓಕೆ ಓಕೆ. ಸೊ ಲಲಿತಾ ನಿಮ್ಮ ಟೀಚರ್. ಮೊನ್ನೆ ಸ್ಕೂಲ್ ಡೇಗೆ ಯಾವ್ದು ಡ್ಯಾನ್ಸ್ ಮಾಡಿದ್ ನೀವು? ಓ ದೇವರೇ, ರಾಧಾಕೃಷ್ಣ. ಅದು ಸ್ಟೆಪ್ ಎಲ್ಲ ಹೇಗೆ? ಸ್ಟಾರ್ಟಿಂಗ್ ಸ್ಟೆಪ್ ಹೇಗೆ ಮಾಡಿದ್ ನೀವು ಸ್ಟೇಜ್ ಅಲ್ಲಿ? ಅದು ಹೀಗೆ ಹೀಗೆ ಎಲ್ಲ ಮಾಡಿದ್ರು ನೀವು, ಹೌದಲ್ಲ? ಕರೆಕ್ಟ್. ಮತ್ತೆ ಯಾವ್ದು ಸ್ಟೆಪ್ ಎಲ್ಲ ಹಾಕಿದ್ ನೀವು? ನಿಮ್ಮ ಸೈಡ್ ಅಲ್ಲಿ ಇದ್ದದ್ದು ಯಾರು? ಕೊಡ. ಇದು ಕೊಡಪನ ಉಂಟಾ? ಓ ದೇವರ, ಈಗ ಕೊಡಪನ ಎಲ್ಲಿ ಉಂಟು? ಇಲ್ಲಿ ಇಲ್ಲ. ಈಗ ವಿತೌಟ್ ಕೊಡಪನ ನೀವು ಡ್ಯಾನ್ಸ್ ಮಾಡಿ ತೋರಿಸ್ತೀರ ನಂಗೆ? ಇಲ್ಲಿ ಕುತ್ಕೊಳ್ಳಂತೆ. ಇದು ನಂಗೆ ಒಂದು ಇದು ಸ್ಟೆಪ್ ಕಲಿಸಿ ನಂಗೆ. ಫಸ್ಟ್ ಸ್ಟೆಪ್ ಮಾಡಿದ್ದು ಹೇಗೆ? ಫಸ್ಟ್ ಸ್ಟೆಪ್, ಈಗ ಸಾಂಗ್ ಸ್ಟಾರ್ಟ್ ಆಗ್ತದಲ್ಲ ಆವಾಗ ಯಾವ್ದು ಸ್ಟೆಪ್ ಹಾಕಿದ್ದು? ಕೊಡಪನ ತಕೊಂಡು ಹೋಗಿ ಅಲ್ಲಿ ನೀರು, ಆತರ ಏನಾದ್ರು ಸ್ಟೆಪ್ ಇದೆಯಾ? ಇಲ್ಲ. ಮತ್ತೆ ಯಾವ್ದು ಸ್ಟೆಪ್ ಮಾಡಿದ್ದು? ಕೊಡಪನ ತಕೊಂಡು ಹೋಗಿ ಬಿಸಾಡಿ ಬಂದದ್ದ? ಮತ್ತೆ ಅದು ಮತ್ತೆ ಹೇಗೆ ಡ್ಯಾನ್ಸ್ ಮಾಡಲಿಲ್ಲ ನೀವು? ನಂಗೆ ಒಂದು ಸ್ಟೆಪ್ ಕಲಿಸಿ ಮಾರ, ಮತ್ತೆ ಎಲ್ಲ ಒಟ್ಟಿಗೆ ನಾವು ಸ್ಟೆಪ್ ಹಾಕ್ತೇವೆ. ಯಾವ ಸ್ಟೆಪ್? ಸ್ಟಾರ್ಟಿಂಗ್ ಇದಾ ಕಾಲ, ಮತ್ತೆ ಅದು ಇದಾ ಮತ್ತೆ ಯಾವ ಸ್ಟೆಪ್ ಹಾಕಿದ್ ಮಾರಿ ನೀವು? ಹಾಕ್ಲೇ ಇಲ್ಲ ಹಾಗಾದ್ರೆ ನೀವು ಸ್ಟೆಪ್. ನಿಮ್ಮ ಸ್ಟೆಪ್ ಯಾರು ನೋಡ್ತಿದ್ದದ್ದು ಅಲ್ಲಿ? ಕಾಪಿ ಮಾಡ್ತಿದ್ದದ್ದು ಯಾರು? ಹರ್ಷ ಅಲ್ವಾ? ಶ್ರೇಯಾ. ನಿಮ್ ಸೈಡಲ್ಲಿ ಇದ್ದದ್ದು ಯಾರು? ಸುಪ್ರಭಾ. ಅಲ್ಲಲ್ಲ, ಇದು ನಿಮ್ಮ ಕ್ಲಾಸ್ಮೇಟ್ ಅದು? ನೀವು ಅಷ್ಟೇ ಹೇಳ್ಬೇಕಲ್ಲ ಮಾರ್ರೆ. ನಂಗೆ ಒಂದು ಶಾಕ್ ಆಯ್ತು, ಸುಪ್ರಭಾ ಎಲ್ಲಿಂದ್ರ ಬಂದ್ರು ಅಂತ. ಈ ಸುಪ್ರಭಾ ನಿಮ್ ಸೈಡಲ್ಲಿ ಇದ್ದದಾ? ನೀವು ಇಲ್ಲ ಅಂತ ಹೇಳ್ತಿರೋದು ಯಾಕೆ? ಬೇರೆಯವ್ರ ಪಕ್ಕ ಅಂದ್ರೆ ಯಾರ ಪಕ್ಕ? ಯಾರ ಪಕ್ಕದಲ್ಲಿದ್ರಿ? ಯಾರು? ಅಮ್ಮನ ಹತ್ರ ಕೇಳೋದೆ ನೀವು? ಅಮ್ಮ ಇದ್ರ ಸ್ಟೇಜ್ ಅಲ್ಲಿ? ಓಕೆ. ಇದರಲ್ಲಿ ಯಾವ ಸೇಮ್ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ ನೀವು? ಸ್ಟಾರ್ಟಿಂಗ್ ಸ್ಟೆಪ್ ಯಾವ್ದು ಹೇಳಿ? ಸ್ಟಾರ್ಟಿಂಗ್ ಸ್ಟೆಪ್ ಯಾವ್ದು ಹಾಕಿದ್ದು? ಸ್ಟಾರ್ಟಿಂಗ್ ಕೊಡಪನ ತಂದು, ಕೊಡಪನ ಇರ್ಲಿಲ್ವಾ? ಕೊಡಪನ ಅವ್ರು ಹೇಳಿದ್ರು ಬೇರೆ, ನಿಮ್ಮ ಹತ್ರ ಇಲ್ಲ. ಅದೇ ಹೇಗೆ? ನೀವೆಂತ ದೋಂಟಿ ತಗೊಂಡು ಹೋದದಾ? ಮತ್ತೆ ಎಂತ ತಗೊಂಡು ಹೋದದ್ದು? ಅಮ್ಮ ಎಂತ ತಗೊಂಡು ಹೋದದ? ನೀವು ಡ್ಯಾನ್ಸೇ ಮಾಡ್ಲಿಲ್ವಾ? ಸ್ಟೆಪ್ಪೇ ಮಾಡ್ಲಿಲ್ವಾ? ಯಾವ ಸ್ಟೆಪ್? ಸ್ಟಾರ್ಟಿಂಗ್ ಸಾಂಗ್ ಹೇಳ್ತೀರಾ ಒಟ್ಟಿಗೆ?
ಒಟ್ಟಿಗೆ ನೀವು ಸಾಂಗ್ ಹೇಳ್ಬೇಕು ಈಗ. ಯಾವ್ದದ್ದು? ಯಾವ ಸಾಂಗ್? ಕೃಷ್ಣ ಕೃಷ್ಣ ರಾಧ. ಆಯ್ತಾ, ಮತ್ತೆ ನೀವು ಹೇಳ್ಬೇಕು. ನೀವ್ ಯಾವ ಸಾಂಗ್ ಡ್ಯಾನ್ಸ್ ಮಾಡಿದ್ದು? ಯಾವ್ದು? ಪಿಪಿ. ಪಿಪಿ ಸಾಂಗ್ ಉಂಟಾ? ಓಕೆ, ನೀವು ಅದು ಸಾಂಗ್ ಹೇಳ್ಬೇಕು ನಂಗೆ ವಿತ್ ಡ್ಯಾನ್ಸ್. ಪಿಪಿ ಸಾಂಗ್ ಹೇಳ್ತಾ ನೀವು ಡ್ಯಾನ್ಸ್ ಮಾಡ್ಬೇಕು, ಆಯ್ತಾ? ಈಗ ಫಸ್ಟ್ ಇವರು 2 ಜನ ಸಾಂಗ್ ಹೇಳಿ ವಿತ್ ಸ್ಟೆಪ್. ವಿತ್ ಸ್ಟೆಪ್ ಸ್ಟಾರ್ಟಿಂಗ್ ಹೇಗೆ ಮಾಡ್ತೀರಾ ಅಂತ. ಓಕೆ, ರೆಡಿ? 1 2 3 ಗಟ್ಟಿ ಹೇಳ್ಬೇಕು. ರೆಡಿ 1 2 3 ಸ್ಟಾರ್ಟ್. ಹಲೋ, ಹೇಳ್ಬೇಕು ನೀವು. ರೆಡಿ 1 2 3 ಸ್ಟಾರ್ಟ್. ಕೊಡಪನ ಕೊಡ್ಬೇಕಾ ನಿಮ್ಗೆ? ಯಾವ್ದು ಸ್ಟಾರ್ಟಿಂಗ್ ಯಾವ್ದು? ಹೇಗೆ ಪದ್ಯ ಹೇಳಿ. ರೆಡಿ 2 ಜನ. ಓಕೆ, ರೆಡಿ 1 2 3 ಸ್ಟಾರ್ಟ್. ಅಯ್ಯಯ್ಯ ದೇವ, ನೀವ್ ಹೇಳಿ ಮಾರ್ರೆ ಸಾಂಗ್. ನೀವ್ ಹೇಳ್ಬೇಕು. ನೀವ್ ಹೇಳಿ ಯಾವ ಸಾಂಗ್? ರಾಧಾಕೃಷ್ಣ ಅಲ್ಲ? ಸ್ಟಾರ್ಟಿಂಗ್ ಹೇಗೆ ಬರ್ತದೆ ಅದು? ಹೇಳಿ. ರೆಡಿ 1 2 3 ಸ್ಟಾರ್ಟ್. ಹೆಚ್ಚಿನ ಅಂಶದ್ದು ಇವ್ರದ್ದು CD ಸ್ಕ್ರಾಚ್ ಉಂಟು ಅಲ್ಲ, ಪ್ಲೇ ಆಗುದಿಲ್ಲ. ಬೆಕ್ಕು ಬಂದು ಏನೋ ಮಾಡಿದೆ CD ಮೇಲೆ ಅಲ್ಲ. ಈಗ ಫಸ್ಟ್ ಇವ್ರ ಪದ್ಯ ಹೇಳಿ, ಆದ್ಮೇಲೆ ನೀವು ಹೇಳ್ತೀರಾ? ಗ್ಯಾರಂಟಿ ಅಲ್ಲ. CD ಈಗ ಫಸ್ಟ್ ಕ್ಲೀನ್ ಮಾಡಿ, ಆಯ್ತಾ? ಓಕೆ, ಯಾವ ಸಾಂಗ್ ಅಮ್ಮ ನಿಮ್ದು? ಪಿಪಿ ಸಾಂಗ್. ರೆಡಿ ಅಲ್ಲ? ರೆಡಿ. ಸೊ ನಂಗೆ ನಿಮ್ದು ಖುಷಿ ಆಗ್ತದೆ. ಪಿಪಿ ಆದ್ರೆ ರೆಡಿ ಅಲ್ವಾ? ರೆಡಿ 1 2 3 ಸ್ಟಾರ್ಟ್. ಹೇಳಿ. ಸ್ಟಾಪ್. ಈಗ ಪಿಪಿ ಹೇಳಿದ್ರಿ. ನೆಕ್ಸ್ಟ್ ಆಸಮಾನ್ ಎಲ್ಲಿ ಓದದ್ದು ನಂಗೆ ಅಂತ, ಅದು ಯಾವ್ದು ಭಾಷೆ ಅಂತ ಅರ್ಥ ಆಗ್ಲಿಲ್ಲ ನಮಗೆ. ಹಿಂದಿಯಾ, ತಮಿಳ, ತೆಲುಗುವ, ಸಾಲಿ ತುಳುವಾ? ಓಕೆ, ಮತ್ತೊಮ್ಮೆ ಹೇಳ್ಬೇಕು. ನಾನಿದ್ದೇನೆ ನಿಮ್ ಜೊತೆ, ಆಯ್ತಾ? ನಾನು ಕೂಡ ಹೇಳ್ತೇನೆ. ರೆಡಿ 1 2 3 ಸ್ಟಾರ್ಟ್. ಪಿಪಿ. ಪಿಪಿ ಹೋಗ್ಲಿ ಎದುರು. ಪಿಪಿ ಡೀಡ್ ಮರ್ನ. ಅದ್ ಮತ್ತೆ ಬರ್ಬೇಕು ಅಲ್ವಾ? ಖುಷಿ ಆಯ್ತು. ಇವ್ರಿಗೊಂದು ಕ್ಲಾಪ್ಸ್ ಕೊಡಿ ಆಯ್ತಾ? ನಂಗೆ ಖುಷಿ ಆಯ್ತು. ಅಂಡ್ ನಿಮ್ದು ಯಾರು ಮಾರ ಕಲ್ಸಿದ್ ನಿಮ್ಗೆ ಡ್ಯಾನ್ಸ್? ಅದ ಟೀಚರ್ ಯಾವ್ದು? ಅನುರಾಧ ಟೀಚರಾ? ಆಶಾ ಟೀಚರ್. ಅವ್ರು ಒಳ್ಳೆ ಡ್ಯಾನ್ಸ್ ಮಾಡ್ತಾರಾ? ಓಕೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಆಯ್ತಾ? ಯಾಕಂದ್ರೆ ನಿಮ್ಗೆ ಅದ್ರ ಜೊತೆಗೆ ಪದ್ಯ ಕೂಡ ಕಳಿಸಿದಾರಲ್ಲ, ಅದು ಒಳ್ಳೆಯದಾಗಿದೆ. ಪಿಪಿರಿ ಅಲ್ಲ? ಓಕೆ, ವೀಕ್ಷಕರು, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ ಬೈ ನಂದಿನಿ. ಅಂಡ್ ಇವ್ರು ಏನೋ ಮಾತಾಡ್ತಿದ್ರಿ. ಏನ್ ಮಾತಾಡ್ತಿದ್ರಿ ನೀವು? ಐಸ್ ಕ್ರೀಮ್ ಇಷ್ಟ ನಿಮ್ಗೆ? ಚಾಕ್ಲೇಟ್ ಇಷ್ಟನಾ? ಐಸ್ ಕ್ರೀಮ್ ಎಷ್ಟು ತಿಂತೀರಿ ನೀವು ಒಮ್ಮೆ ಕೊಟ್ರೆ? ಸ್ವಲ್ಪ ಒಂದಾ? ಯಾವ್ದು ಐಸ್ ಕ್ರೀಮ್ ಇಷ್ಟ ನಿಮ್ಗೆ? ವೆನಿಲ್ಲಾ. ಓಕೆ, ವೆನಿಲ್ಲಾ ನಿಮ್ಗೆ ತುಂಬಾ ಇಷ್ಟ. ನಾವಿಲ್ಲಿ ಸ್ಟ್ರಾಬೆರಿ ತಂದು ಇಟ್ಟಿದ್ದೇವೆ, ಅದು ತಿಂತೀರಾ? ಅದು ಆಗ್ತದೆ ನಿಮ್ಗೆ ಅಲ್ಲ? ಯಾವ್ದು ಆಗ್ತದೆ, ಐಸ್ ಕ್ರೀಮ್ ಆದ್ರೆ ಆಯ್ತು ಅಲ್ವಾ?
ಓಕೆ. ನಿಮ್ಮ ಮನೆಯಲ್ಲಿ ಈಗ ಕೆಲವೊಂದ್ಸತಿ ಇದು ನಿಮ್ಗೆ ಸಿಟ್ಟು ಬರ್ತದಲ್ಲ, ಸಿಟ್ಟು ಬರ್ತದೆ ನಿಮ್ಗೆ? ಸುಮ್ಮನೆ ಬೇಡಿ, ಸಿಟ್ಟು ಬರ್ತದೆ ನಿಮ್ಗೆ? ಸಿಟ್ಟಿಲ್ಲ ಮತ್ತೆ ನೀವು ಪಾಪ ಬಜ್ಜಿ ಪಾಪ ಅಲ್ಲ ನೀವು, ಅಲ್ಲ? ನೀವು ಏನು ಅದು ಹೋಮ್ವರ್ಕ್ ಕೆಲವೊಮ್ಮೆ ನೀವು ಮಾಡಲ್ಲ ಅಂತೆ, ಟೀಚರ್ ಬೈತಾರಂತೆ ಕೆಲವೊಮ್ಮೆ, ನೀವು ಅದೊಂದು ಹೇಳ್ಬೇಕು. ಈಗ ನಾನು ಆಗ ಕೇಳಿದಲ್ಲ ನಿಮ್ಮ ಹತ್ರ, ಹೌದಾ ಅಲ್ವಾ? ನೀವು ಹೋಮ್ವರ್ಕ್ ಎಲ್ಲ ಮಾಡ್ತೀರಾ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್? ಕ್ಲೋಸ್ ಫ್ರೆಂಡ್ ಯಾರು ನಿಮ್ದು ಶಾಲೆಯಲ್ಲಿ? ವಿಶ್ವಾಸ್. ಓಕೆ, ವಿಶ್ವಾಸ್ ಸ್ವಲ್ಪ ಜೋರಿದ್ದಾರ ಅಂತಲ್ಲ? ಹಾ, ಸ್ವಲ್ಪ ಜೋರಿದ್ದಾರೆ. ಯಾಕೆ ಅವ್ರು ಜೋರು? ನೀವು ಪಾಪ, ಅವ್ರು ಜೋರು. ನಿಮ್ಮ ಸೈಡಲ್ಲಿ ಕೂತ್ಕೊಳ್ಳೋದು ವಿಶ್ವಾಸ? ಇಲ್ಲಿ ಇಲ್ಲಿ ಓಕೆ ಓಕೆ, ಇಲ್ಲಿ 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 ಅಲ್ಲ ಇವರು, ಇಲ್ಲಿ ವಿಶ್ವಾಸ, ಇದು ವಿಶ್ವಾಸ ಅಲ್ಲ? ಇದು ಕರೆಕ್ಟ್, ಇದು ವಿಶ್ವಾಸ ಅಲ್ಲ? ಇದು ವಿಶ್ವಾಸ ಅಲ್ಲ? ಓಕೆ. ಸೊ ಈ ಸೈಡ್ ವಿಶ್ವಾಸ. ನಿಮ್ಮ ಪೆನ್ಸಿಲ್ ತಗೊಂಡು ಹೋಗಿದಾರಲ್ಲ ಅವರು, ವಿಶ್ವಾಸ ಕೊಟ್ಟಿದ್ದಾರೆ ಹಿಂದೆ, ಸ್ಕೇಲ್ ತಗೊಂಡು ಹೋಗಿದ್ದಾರೆ, ರಬ್ಬರ್ ತಗೊಂಡು ಹೋಗಿದ್ದಾರೆ, ಮತ್ತೆ ಯಾವ ತಗೊಂಡು ಹೋಗಿದ್ದಾರೆ? ಏನು ತಗೊಂಡು ಹೋಗಿ? ನೀವು ತಗೊಂಡು ಬಂದದಾ? ನೀವು ಸುಳ್ಳು ಹೇಳ್ಬೇಡಿ. ಇಲ್ಲ. ಓಕೆ. ಸೊ ಮನೆಯಲ್ಲಿ ಜಾಸ್ತಿಯಾಗಿ ಯಾರು ಗಲಾಟೆ ಮಾಡೋದು, ನೀವಾ ಮತ್ತೆ ತಂಗಿ ಇದ್ದಾರೆ ನಿಮ್ಗೆ? ತಮ್ಮ ಇದ್ದಾರಾ, ಅಣ್ಣ ಇದ್ದಾರಾ? ಎಲ್ಲಿದ್ದಾರೆ ತಮ್ಮ? ಹೊರಗೆ ಹೋಗಿದ್ದಾರೆ. ಅವರು ತುಂಬಾ ಮಾತಾಡ್ತಿರ್ತಾರ ಹೇಗೆ? ಸಣ್ಣ ಸಣ್ಣ ಮಗು ಅಲ್ಲ ತಮ್ಮ? ಓಕೆ. ಅವ್ರ ಹೆಸರೇನು? ವೇದಾಂತ್. ಹೌದಾ? ಓಕೆ. ಅವರು ಪಾಪ, ನೀವು ಜೋರು ಅಲ್ವಾ? ಕರೆಕ್ಟ್, ಈಗ ಗೊತ್ತಾಯ್ತು ಅಲ್ಲ? ಓಕೆ. ಸೊ ನೀವು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋದ ಅಂತಲ್ಲ? ಅಲ್ಲ, ಗೊತ್ತಾಯ್ತು ನಂಗೆ. ಓಕೆ. ನೀವು ಮೊನ್ನೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತಲ್ಲ ನಂಗೆ ಎಲ್ಲ? ನೀವು ಸ್ವಲ್ಪ ಯೋಚನೆ ಮಾಡ್ತಿದ್ದೀರಿ, ಹೇಗೆ ಗೊತ್ತಾಯ್ತು ಇವರಿಗೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತ? ರನ್ನಿಂಗ್ ರೇಸಲ್ಲಿ ಫಸ್ಟ್ ನಿಮ್ಗೆ? ಮತ್ತೆ ಯಾವ್ದ್ರಲ್ಲಿ ಫಸ್ಟ್? ಅಮ್ಮನ ಯಾಕೆ ನೋಡಿದ್ ನೀವು? ಹಾ ಹೇಳಿ, ಯಾವ್ದ್ರಲ್ಲಿ ಫಸ್ಟ್? ಯಾವುದಕ್ಕೂ ಇಲ್ಲ, ನಾವು ಹೋಗ್ಲಿಲ್ಲ. ಡ್ಯಾನ್ಸ್ ಅಲ್ಲೂ ಫಸ್ಟ್ ಅಲ್ಲ? ಡ್ಯಾನ್ಸ್ ಅಲ್ಲಿ ಫಸ್ಟಾ? ಒಂದು ಸಾಂಗ್ ಹೇಳಿದ್ರೆ ನೀವು ನಂಗೆ? ಇಲ್ಲ. ರೈಮ್ ಹೇಳ್ತೀರಾ ಈಗ? ರೈಮ್ ಹೇಳಿ. ರೆಡಿ, 1 2 3 ಸ್ಟಾರ್ಟ್. ರೈಮ್. Johnny, Johnny, ಓ ದೇವ. eating sugar, no papa. Telling ಶುಗರ್. ಓಕೆ ಓಕೆ. eating sugar, no papa. ನೋ ಪಾಪ. Opening mouth, ha ha. ಮತ್ತೊಮ್ಮೆ ಹೇಳಿ. ರೆಡಿ, ಅಗೇನ್. ರೆಡಿ, 1 2 3 ಸ್ಟಾರ್ಟ್. Johnny, Johnny, yes papa. Yeah. Eating sugar, no Eating sugar, no papa. telling nice. No papa. ಮತ್ತೊಮ್ಮೆ ಹೇಳಿ. ರೆಡಿ, 1 2 3 ಸ್ಟಾರ್ಟ್. Johnny, Johnny, yes papa. ಯಾ. Eating sugar, no No papa. telling nice, no papa. Open mouth, ha ha. ಯಸ್, ಸೂಪರ್. ಅಲ್ಲಿ ಹೆಚ್ಚಿನ ಅಂಶ ಅವರು ಸಕ್ಕರೆ ತಿಂದದ್ದು, ಉಪ್ಪು ತಿಂದದ್ದು, ಯಾವ್ದು ತಿಂದದ್ದು ಅವರು? ಶುಗರ್ ಇದು ವಿಷಯನೇ ಇಲ್ಲ ಅಲ್ಲಿ. ಎಂತ ತಿಂದದ್ದು ಅವರು? ಶುಗರ್ ಅಲ್ವಾ? ಶುಗರ್ ಹೇಳಿ. ಗೊತ್ತಿಲ್ವಾ? ಶುಗರ್ ಹೇಳಿ ಅದ್ರ ನೀವು. ಒಳ್ಳೆ ಹೇಳಿದ್ರಿ ನೀವು, ರೈಮ್ಸ್ ಆಯ್ತು. ಇವ್ರಿಗೊಂದು ಕ್ಲಾಪ್ಸ್ ಕೊಡ್ಬೇಕು ಎಲ್ರು, ಆಯ್ತಾ? ಓಕೆ. ಇವರು ಹೇಳ್ತಾರೆ ನೋಡುವಣ, ನಿಮ್ದು ಒಳ್ಳೇದಾಗಿದೆ, ಅವ್ರದ್ದು ಒಳ್ಳೇದಾಗಿದೆ ನೋಡ್ಬೇಕು ಈಗ, ಆಯ್ತಾ? ನೀವು ಸೂಪರ್ ಆಗಿ ಹೇಳಿದ್ರಿ, 3 ಸತ್ಯ ಹೇಳಿದ್ರಿ ನೀವು. ಓಕೆ. ಇವ್ರು ಎಂತ ಹೇಳ್ತಾರೆ ನೋಡುವ. ಇವರು ಎಂತ ಶುಗರ್ ಹೇಳ್ತಿರೋ, ಸಾಲ್ಟ್ ಹೇಳ್ತಿರೋ ನೋಡು. ಓಕೆ. ರೆಡಿ, 1 2 3 ಸ್ಟಾರ್ಟ್. ಓಕೆ. ನೀವ್ ಹೇಳಿ ರೈಮ್. ರೆಡಿ, 1 2 3 ಸ್ಟಾರ್ಟ್. 1 2 buckle my shoe. ಯಬ್ಬಾ. 3 4 shut the door. Shut the door. 5 6 pick up 6. Yes. 7 8 line rhyme straight. Yeah. 9 10 awake for 10. ಸೂಪರ್. ಓಕೆ. ಅದು ಪಿಕಪ್ ಬಂದ್ಮೇಲೆ 407 ಬರ್ಬೇಕು, ಅದು ನೆನಪಿಡ್ರಿ, ಆಯ್ತಾ? ಪಿಕಪ್ ಆದ್ಮೇಲೆ. ಓಕೆ. ಈಗ ಅದು ಯಾರು ನಿಮ್ಗೆ ಕಲ್ಸಿದ್ದು? ಟೀಚರ್ಸಾ? ಮನೇಲಿ ಯಾರು ಕಲ್ಸ್ತಾರೆ ನಿಮ್ಗೆ? ಅಪ್ಪ, ಅಮ್ಮ? ಅಮ್ಮ. ಓಕೆ, ಸೂಪರ್. ಅಂಡ್ ಈಗ ನೀವ್ ಹೇಳ್ಬೇಕು ರೈಮ್. ರೆಡಿ, 1 ಜಾನಿ ಜಾನಿ ಎಸ್ ಪಾಪ ಅವ್ರು ಹೇಳಿದ್ರು, ನೀವ್ ಯಾವ್ದು ಹೇಳ್ತೀರಾ? ಟ್ವಿಂಕಲ್ ಟ್ವಿಂಕಲ್. ಗಟ್ಟಿ ಹೇಳ್ಬೇಕೀಗ, ಅವ್ರಿಗಿಂತ ಒಳ್ಳೇದಾಗ್ಬೇಕೀಗ. ಓಕೆ, ಒಳ್ಳೆ ಹೇಳಿದಾರೆ ಅವರು, ನಿಮ್ಗೆ ಸ್ವಲ್ಪ ಜಾಸ್ತಿ ಒಳ್ಳೇದಾಗ. ರೆಡಿ, 1 2 3 ಸ್ಟಾರ್ಟ್. Twinkle, twinkle, little star, how I wonder what you have. Up above the world so high, like a diamond in the sky. ಸೂಪರ್. ನೀವು ಸ್ಕೈಯಲ್ಲಿ ನಿಂತಿರಲ್ಲ ಮಾರ್ರೆ, ಕೆಳಗೆ ಬಂದ್ರೆ ನೀವು ಇಲ್ಲ ಅಲ್ಲ. ಮತ್ತೊಮ್ಮೆ ಹೇಳ್ತೀರಾ ಟ್ವಿಂಕಲ್ ಟ್ವಿಂಕಲ್ ಒಟ್ಟಿಗೆ? ರೆಡಿ, 1 2 ನೀವು ಹೇಳ್ತೀರಾ ಟ್ವಿಂಕಲ್ 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 ಟ್ವಿಂಕಲ್? ಹೇಳಬೇಕು. ರೆಡಿ, 1 2 3 ಸ್ಟಾರ್ಟ್.
twinkle, twinkle, little star, how I wonder what you have. Up above the world so high, like a diamond in the sky. ಅರ್ಥ ಇಲ್ಲ, ಖಾಲಿ ಸ್ಕೈಯೇ ಅಲ್ಲ ಆಗ್ಬೋದು ಮಾರ್ರೆ. ನಿಮ್ಗೆ ಯಾರು ಕಲಿಸಿದ್ದು ಹಾಕೋದು ಶುಗರ್ ಇದ್ದು? ಟೀಚರಾ? ಓಕೆ. ಸೊ ರೈಮ್ ಎಲ್ಲ ನೀವು ಸ್ಕೂಲಲ್ಲೆಲ್ಲ ಹೇಳ್ತೀರಾ ಅಲ್ವಾ? ಸೊ ನಂಗೆ 1 to 100 ಸ್ಪೀಡಾಗಿ ಹೇಳ್ಬೋದಾ? ರೆಡಿ? ಫುಲ್ ಸ್ಪೀಡ್ ಅಂದ್ರೆ ನಂಗೆ ಗೊತ್ತಾಗ್ಬಾರ್ದು ನಂಬರ್ ಯಾವ್ದೆಲ್ಲ ಉಂಟು ಅಂತ, ಆ ಥರ ಹೇಳ್ಬೇಕು. ರೆಡಿ? 1 2 3 ಸ್ಟಾರ್ಟ್. 1 2 3 ಹೇಳಿ ಮಾರ್ರೆ ನೀವು. ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 7 ಆದ್ಮೇಲೆ 8 7 ಆದ್ಮೇಲೆ 9 ಮಾರ್ರೆ. ಓಕೆ, again ಹೇಳಿ. 1 2 3 4 5 6 7 9 10 13 16 19 20 ಹೇಗೆ ಹೇಳಿ. ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 9. ನಾನು ಈಗ ಹೇಳಿದ್ದು ಮಾರ್ರೆ 9. 7 ಆದ್ಮೇಲೆ 9 ಅಲ್ಲ 8 ಆಯ್ತಾ? ನೀವು ಹೇಳಿದ್ ಕರೆಕ್ಟ್ ಆಯ್ತಾ? ಓಕೆ. ನಿಮ್ಗೆ ಗೊತ್ತುಂಟಾ 100 ತನಕ ಹೇಳ್ತೀರಾ? ರೆಡಿ? 1 2 3 ಸ್ಟಾರ್ಟ್ ಹೇಳಿ. 1 2 1 2 3 4 5 6 7 8. ಅದೇನದು 8 ಅದು ಇದು ಫಸ್ಟ್ ಗೇರ್ ಹಾಕಿದ್ರಾ? ಓಕೆ. ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಸಾಕು. ಥ್ಯಾಂಕ್ಸ್. ಅದು ನಂಬರ್ಸ್ ಎಲ್ಲ ಒಳ್ಳೇದುಂಟು ಆಯ್ತಾ? ಯಾರು ನಿಮ್ಗೆ ಕಲಿಸಿದ್ದು? ಅಮ್ಮ. ಟೀಚರ್ ಕಲಿಸಿದಿಲ್ವ ಇದು? ಟೀಚರ್ ಮತ್ತೆ ಅಮ್ಮನೂ ಕಲಿಸ್ತಾರೆ. ಓ, ಅಂದ್ರೆ ಟೀಚರ್ ಫಸ್ಟಿಗೆ ಅಮ್ಮನಿಗೆ ಕಲಿಸಿ ಮತ್ತೆ ನಿಮ್ಗೆ ಕಲಿಸುದಾ? ಹಾಗೆ ಅಲ್ಲ, ಡೈರೆಕ್ಟ್ ನಿಮ್ಗೆ ಕಲಿಸ್ತಾರೆ. ಓಕೆ, ನೀವು ಹೇಳಿ 1 to 10. 1 2 3 4 5 6 7 9 10 ಹೇಗೆ ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 9 10 ಹೇಗೆ ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 9 10. ನಾನು ಹೋಗುವಾಗ ಹೇಳಿ. ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 9 10. ಬಂತು 8 9 10 ಕರೆಕ್ಟ್ ಅಲ್ಲ? ಕರೆಕ್ಟ್. ಓಕೆ. ಸೊ ABCD ಹೇಳ್ತೀರಾ ನೀವು? ಯಾವ್ದು ಉಲ್ಟಾ ಹೇಳ್ಬೇಕು ನಂಗೆ ಆಗ್ತದಾ? ABCD Z ದಿಂದ ಉಲ್ಟಾ ಆಗ್ತದ? ಹೇಳಿ. Z Y ಓನ್ಲಿ Z Y X W V U X Y Z ಫಿನಿಶ್. ಹೇಳಿದಂತೆ ಕರೆಕ್ಟ್ ಅಲ್ಲ? ರೆಡಿ? X Z ಲಾಸ್ಟ್ ಅಲ್ಲಿ ಬರೋದು Z. ಫಸ್ಟ್ ಅಲ್ಲಿ ಬರೋದು ಯಾವುದು? ಇದು ಉಲ್ಟಾ ಆಯ್ತಲ್ಲ. ಈಗಲ್ಲ, ಅದು ಸಿ. ಫಸ್ಟ್ ಬರೋದು ಸಿ ಬರುದು ಆಯ್ತಾ? ಕರೆಕ್ಟ್ ಅಲ್ಲ? ಸಿ ಅಲ್ಲ? ಸಿ ಅಲ್ವಾ? ಓಕೆ, ನೀವು ಕೂತ್ಕೊಳ್ಳಿ, ನಿಮ್ಮ ಹತ್ರ ಹೇಳ್ತೇನೆ. ನೀವು ಉಲ್ಟಾ ಹೇಳಿ. ABCD Z ಇಂದ ಉಲ್ಟಾ ಹೇಳ್ಬೇಕು. ರೆಡಿ? 1 2 3 ಸ್ಟಾರ್ಟ್. Z ಗೊತ್ತಿಲ್ಲ. ಓಕೆ. ಲಲಿತಾ ಟೀಚರ್ ಹೆಸರು? ಸಾರಿ ಟೀಚರ್ ಹೆಸರು. ನಿಮ್ಮ ಹೆಸರು? ಭಾರತಿ. ಓಕೆ ಭಾರತಿ, ನಿಮ್ಗೆ ಯಾವುದು ಫೇವ್ರೆಟ್ ಬರ್ಡ್ ಯಾವ್ದು ಹೇಳಿ? ಬರ್ಡ್ ಯಾವ್ದು ನಿಮ್ಗೆ ಇಷ್ಟ ತುಂಬಾ? ಪಿಕಾಕ್. ಓಕೆ, ಪಿಕಾಕ್. ಮತ್ತೆ ನೆಕ್ಸ್ಟ್? ಪ್ಯಾರಟ್, ಕೋಳಿ, ಕಾಗೆ ಇಷ್ಟನಾ? ಗ್ರೇಟ್. ಅದು ಒಂದು ಬರ್ಡ್ ಅಲ್ಲ? ಕರೆಕ್ಟ್. ಸೊ ಪಿಕಾಕ್ ಹೇಗೆ ಮಾಡ್ತದೆ? ವಾಯ್ಸ್ ಎಲ್ಲ ಹೇಗೆ ಮಾಡ್ತದೆ? ಬೆಳಿಗ್ಗೆ ಹೇಗೆ ಕೂಗ್ತದೆ ಅದು? ಪಿಕಾಕ್ ಹೇಗೆ ಕೂಗ್ತದೆ?
ಸೌಂಡೇ ಇಲ್ಲ ಅಂತಲ್ಲ, ಮಾತೇ ಬರಲ್ಲ ಅದಕ್ಕೆ. ಹೇಗೆ ಕೂಗ್ತದೆ ಪಿಕಾಕ್? ಅಮ್ಮನ ನೋಡುದು ಯಾಕೆ ನೀವು? ಅಮ್ಮ ಕೂಗ್ತಾರ ಆ ಥರ? ಇಲ್ಲ. ಓಕೆ, ಪಿಕಾಕ್ ಆಯ್ತು. ಕಾಗೆ ಹೇಗೆ ಕೂಗ್ತದೆ ಹೇಳಿ? ಕಾಗೆ ಯಾವ್ದು? ಕಾಕ. ಓಕೆ, ಅಷ್ಟೇ. ಅದು ಏನು ಸ್ವಲ್ಪ ಲೋ ಉಂಟು ಅದರ ವಾಯ್ಸ್ ಬರುದಿಲ್ಲ ಅದಕ್ಕೆ ಕಾಗೆಗೆ. ಹೇಗೆ ಕೂಗುದು ಹೇಳಿ? ಹೇಗೆ? ಕಾ ಕಾ. ಓಕೆ, ನೆಕ್ಸ್ಟ್ ಯಾವ್ದು ಹೇಳಿದ್ ನೀವು? ಕೋಳಿ. ಕೋಳಿ ನೀವು ಹೇಳಿದ್ದು. ನಿಮ್ಗೆ ಇಷ್ಟ ಕೋಳಿ. ಕೋಳಿ ಹೇಗೆ ಕೂಗ್ತದೆ ಹೇಳಿ? ಕೋಳಿ ಅಷ್ಟೇ, ಮೂರೇ. ಕೊಕ್ಕೊ. ಮತ್ತೆ ಅಲ್ಲಿ ಮಲಗ್ತದ? ಹೇಗೆ ಹೇಳ್ತದ ನೋಡಿ? ರೆಡಿ, 1 2 3 ಸ್ಟಾರ್ಟ್ ಹೇಳಿ. ಅದೇ ಮೂರು ಮಾತ್ರ. ಕೊಕ್ಕೊ ಅಲ್ಲೇ ಮಲಗೋದು ಅಲ್ವಾ? ಓಕೆ, ಸೊ ಗ್ರೇಟ್. ನಿಮ್ದು ಫೇವ್ರೆಟ್ ಬರ್ಡ್ ಯಾವುದು? ಪಿಕಾಕ್ ಫೇವ್ರೆಟ್. ಮತ್ತೆ ನೆಕ್ಸ್ಟ್ ಕಾಗೆ. ಮತ್ತೆ ಯಾವುದು? ಪ್ಯಾರೆಟ್. ಮತ್ತೆ ಬೇರೆ ಏನಿಲ್ವಾ? ಓಕೆ, ಪಿಕಾಕ್ ಹೇಗೆ ಕೂಗ್ತದೆ ಹೇಳಿ? ಹಾಗೆಯಾ? ಪಿಪಿ ಬಿಡ್ಲೇ ಇಲ್ಲಲ್ಲ ಆಗದಿಂದ. ಓಕೆ, ಆ ಥರ ಹೇಳ್ತದಾ ಪಿಕಾಕ್? ಓಕೆ, ಫೇವ್ರೆಟ್ ಅನಿಮಲ್ ಯಾವುದು? ಯಾವುದು ಇಲ್ಲ. ಡಾಗ್. ನಾಯಿ ಇದೆಯಾ ಮನೆಯಲ್ಲಿ? ಮತ್ತೆ ಬೆಕ್ಕು ಇತ್ತಲ್ಲ? ಇಲ್ಲ. ಓಕೆ, ಮತ್ತೆ ಬೇರೆ ಯಾವ್ದಾದ್ರು ಪ್ರಾಣಿ ಇಷ್ಟ ಇಲ್ವಾ? ಮಂಕಿ, ಡಾಂಕಿ ಯಾವ್ದು ಇಲ್ವಾ? ಯಾವ್ದು ಇಷ್ಟ ಇಲ್ಲ ನಿಮ್ಗೆ? ಆಗ್ಬೋದು ಮಾರೆ. ಕಾರ್ತಿಕ್ ಹೊಸ ಪ್ರಾಣಿ ಗೊತ್ತುಂಟಾ? ಎದುರುಗಡೆ ಇದ್ದೇನೆ ನೋಡಿ. ಓಕೆ, ಸೊ ಇವ್ರಿನಾಗೂ ಬಂತದ್ ಮಾರೆ ನಾನ್ ಪ್ರಾಣಿ ಅಂತ ಹೇಳುವಾಗ ಅಲ್ಲ. ಓಕೆ, ನಿಮ್ಗೆ ಯಾವ್ದು ಫೇವ್ರೆಟ್ ಬರ್ಡ್ ಯಾವ್ದು? ಪಿಕಾಕ್. ಓಕೆ, ಎಲ್ಲ ಪಿಕಾಕ್ ಅಲ್ವಾ? ಎಲ್ಲ ಪಿಕಾಕ್. ಓಕೆ, ಸೊ ನೆಕ್ಸ್ಟ್ ಯಾವ್ದು? ಬೇರೆ ಬರ್ಡ್ ಯಾವ್ದು? ಇಲ್ಲ, ನಂಗೆ ಈಗ ಸೌಂಡ್ ಮಾಡಿ ಹೇಳ್ಬೇಕು. ಕಾಗೆ ಹೇಗೆ ಮಾಡ್ತದೆ? ಕಾಗೆ ಹೇಗೆ ಸೌಂಡ್ ಮಾಡ್ತದೆ? ಯಾವ್ದು? ಕಕ್ಕ. ಮತ್ತೆ ಅಲ್ಲಿ ಹೋಗ್ತದ ಸೀದಾ? ಓಕೆ, ನೆಕ್ಸ್ಟ್ ಯಾವ್ದು ಬರ್ಡ್? ಪಿಕಾಕ್ ಹೇಗೆ ಮಾಡ್ತದೆ? ಗೊತ್ತಿಲ್ಲ. ಓಕೆ, ಮತ್ತೆ ಫೇವ್ರೆಟ್ ಅನಿಮಲ್ ಯಾವುದು? ಮಂಕಿ. ಹೇಗೆ ಮಾಡ್ತದೆ ಮಂಕಿ ಹೇಗೆ ಮಾಡ್ತದೆ? ಹಾಗೆ ಮಾಡ್ತದಾ? ಮತ್ತೆ ಹೇಗೆ ಮಾಡ್ತದೆ ಮಂಕಿ? ಹೀಗೆ ಮಾಡ್ತದಲ್ಲ? ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಮಂಕಿ ಬಿಟ್ಟು ಡಾಗ್ ನಿಮ್ಮ ಮನೇಲಿ ಇದೆಯಾ? ಮತ್ತೆ ಬೆಕ್ಕಿದ್ಯಾ? ಬೆಕ್ಕುಂಟಲ್ಲ ಮಾರ್ರೆ? ಇಲ್ವಾ? ಮತ್ತೆ ಯಾರ ಮನೇಲಿ ಬೆಕ್ಕುಂಟು? ನಿಮ್ ಫ್ರೆಂಡ್ ಮನೇಲಿ ಬೆಕ್ಕಿದ್ಯಲ್ಲ? ಸೈಡ್ ಮನೆಯಲ್ಲಿ ಒಬ್ರು ನೇಬರ್ ಇದ್ದಾರೆ ನಿಮ್ದು, ಅವ್ರ ಮನೆಯಲ್ಲಿ ಬೆಕ್ಕಿದೆ ಇಲ್ವಾ? ಅಲ್ಲ, ಉಂಟು. ಅದೇ ಮೊನ್ನೆ ನೀವು ಬೆಕ್ಕನ್ನ ಎಲ್ಲಿಗೆ ಹಾಕಿದ್ರಿ? ಬೆಕ್ಕನ್ನ ಬಾಯಿಗೆ ಹಾಕಿದ್ರಿ? ಇಲ್ಲಲ್ಲ. ಓಕೆ, ಸೊ ಆಗ್ಲಿ. ಇದು ಬೆಕ್ಕಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಓಕೆ, ಮನೇಲಿ ಫೇವ್ರೆಟ್ ಈಗ ಅಮ್ಮ ಮಾಡಿರುವಂತ ತಿಂಡಿ ನಿಮ್ಗೆ ಯಾವ್ದು ಇಷ್ಟ? ದೋಸೆ. ದೋಸೆ ತಿಂದು ಸಾಕಾಗ್ತದ ಮಾರೆ. ನನ್ನ ಮನೇಲಿ ಕೂಡ ದೋಸೆ. ಹೌದು, ಈಗ ದೋಸೆ ನಿಮ್ಗೆ ಎಷ್ಟು ತಿಂತೀರ ದೋಸೆ? ಒಂದೇ. ಅದೇನು ಒಂದೇ? ಎಷ್ಟು ದೊಡ್ಡದಿರ್ತದ ಅಂತ ದೋಸೆ ನಿಮ್ದು? ಇಷ್ಟು ದೊಡ್ಡದ? ದೋಸೆಗೆ ಹೆಸರು ಎಂತ ಅದು? ಉದ್ದಿನ ದೋಸೆಯಾ? ನೀರ್ ದೋಸೆಯಾ? ನೀರ್ ದೋಸೆ ಯಾವಾಗ ಮಾಡುದು? ಮಳೆಗಾಲದಲ್ಲಿಯಾ? ಮಳೆ ಜಾಸ್ತಿ ನೀರು ಬರ್ತದಲ್ಲ ಆವಾಗ ನೀರ್ ದೋಸೆ ಅಲ್ಲ. ಈಗ ಉದ್ದಿನ ದೋಸೆ, ಸ್ವಲ್ಪ ಮಳೆ ಇಲ್ಲ, ಸೆಕೆ ಜಾಸ್ತಿ, ಹಾಗೆ ಉದ್ದಿನ ದೋಸೆ. ಮತ್ತೆ ಇಡ್ಲಿ, ಪೂರಿ ಅದೆಲ್ಲ ನಿಮ್ಗೆ ಇಷ್ಟ ಇಲ್ವಾ? ಹೌದು, ಉಂಟು. ಅದು ಸಹ ತಿಂತೀರಾ? ಓಕೆ, ನಿಮ್ಗೆ ಯಾವ್ದು ಇಷ್ಟ? ಮನೆಯಲ್ಲಿ ಏನೆಲ್ಲ ತಿಂಡಿ ಮಾಡ್ತಾರೆ ನಿಮ್ಗೆ? ಇದು ಕೂಡ ದೋಸೆ. ಎಷ್ಟು? ಒಂದಾ ಎರಡಾ? ಒಂದು. ಅಯ್ಯೋ ದೇವರೇ, ಒಂದು. ಇರಗ್ದಾದೆ ಮಲ್ಪರಮ್ಮ ಇಲ್ಲಾಡೆ ಪುಳಿಯೋಗರೆ ಏರ್ ಮಲ್ಪನ ಅಮ್ಮ ಮಲ್ಪನೆ. ಓಕೆ, ಪುಳಿಯೋಗರೆ ತಿನ್ ಪರೀರೆ ಈ ತುಂಚೂರ ಅಂದತೆ
ಇರ ಪುಳಿಯೋಗರೆ ಇಷ್ಟ ಆಪಿ ಹೆಂಗೆ ಗೊತ್ತುಂಡು ಪಾಪ ಅಮ್ಮ ಒಂಜಿ ಮಲ್ಪೇರೆ ಅಮ್ಮ ಕೊಂಚ ಬೇಜಾರು ಬಲ್ಲಿಂದ ಇರು ತಿನ್ಪಿನ ಅದೇ ಅದು ಸತ್ಯ ಅದೇ ಒಂಜಿ ಅರ್ಧವಂತ ದೀಪ ಅಲ್ಪ ಕೊಂಚೂರು ನಾಯಿಗೆ ಪಾಡುವಾರ ಅಂದತೆ ವಿಜ್ಜಿ ಅಂದ ಅತ್ತ ಆ ಕಮಲ ಕಮಲ ಅಲ್ವಾ ಕಮಲ ಯಾರು ಹಾಗಾದ್ರೆ ಯಾರೋ ಗೊತ್ತಿರಲ್ಲ ಓಕೆ ಇದು ಕಾರ್ಟೂನ್ ಎಲ್ಲ ನೋಡ್ತೀರಾ ನೀವು ಕಾರ್ಟೂನ್ ಯಾವ್ದು ಕಾರ್ಟೂನ್ ಎಲ್ಲ ನೋಡ್ತೀರಾ ಯಾವ್ದು ಕಾರ್ಟೂನ್ ಡೋರಾ ಮತ್ತೆ ನೆಕ್ಸ್ಟ್ ಡೋರಾದಲ್ಲಿ ಯಾರು ನಿಮ್ಗೆ ಇಷ್ಟ ಡೋರಾದಲ್ಲಿ ಯಾರು ಇಷ್ಟ ಮಾರ್ರೆ ಸುರೇಶವಾ ಅದ್ರಲ್ಲಿ ಸುರೇಶ ಬ್ಯಾಕ್ ಮಾಡ್ತಾರಲ್ಲ ಇಲ್ವಾ ಅನಿಲ ಸ್ವಾತಿ ಅದರಲ್ಲಿ ಸ್ವಾತಿ ಒಬ್ಳು ಇದ್ದಾಳಲ್ಲ ಡೋರಾ ಇದರಲ್ಲಿ ಇಲ್ವಾ ಡೋರಾ ಇಷ್ಟ ನಿಮ್ಗೆ ಓಕೆ ಬೇರೆ ಟಾಮ್ ಅಂಡ್ ಜೆರಿ ಇಷ್ಟ ಅಲ್ವಾ ಟಾಮ್ ಅಂಡ್ ಜೆರಿಲಿ ಯಾರು ಇಷ್ಟ ಟಾಮಾ ಜೆರಿಯಾ ಯಾಕೆ ಟಾಮ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅದೇ ಹೇಳಿ ನಂಗೆ ಟಾಮ್ ಸ್ವಲ್ಪ ನಂತರ ಮಾಡ್ತಾನಲ್ಲ ಅಲ್ಲ ಅವನು ಸ್ವಲ್ಪ ಜೋರಿದ್ದಾನೆ ಟಾಮ್ ಜೆರಿ ಸ್ವಲ್ಪ ನಿಮ್ ತರ ಅಲ್ಲ ಕರೆಕ್ಟ್ ಅಲ್ಲ ಕರೆಕ್ಟ್ ನಿಮ್ ತರನೇ ಮಾಡುದು ಜೆರಿ ಓಕೆ ವೀಕ್ಷಕರು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬಾಯ್ ನಂದಿನಿ ಕಾರ್ಯಕ್ರಮ ಮುಂದುವರಿದೆ. ಎಸ್ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ ನಂದಿನಿ ಅಂಡ್ ಇವ್ರು ಏನೋ ಮಾತಾಡ್ತಿದ್ರಿ. ಏನ್ ಮಾತಾಡ್ತಿದ್ರಿ ನೀವು? ಓಕೆ, ನಿಮ್ಗೆ ಯಾವ್ದು ಕಾರ್ಟೂನ್ ತುಂಬಾ ಇಷ್ಟ? ನೋಡುದಿಲ್ಲ, ಮತ್ತೆ ಏನ್ ನೋಡ್ತೀರಾ? ಅಜ್ಜಿಯೊಟ್ಟಿಗೆ ಸೀರಿಯಲ್. ಓ ಮೈ ಗಾಡ್, ಅಜ್ಜಿಯೊಟ್ಟಿಗೆ ಸೀರಿಯಲ್. ಎಷ್ಟು ಗಂಟೆ ಶುರು ಮಾಡ್ತೀರಾ ಸೀರಿಯಲ್ ನೋಡ್ಲಿಕ್ಕೆ? ನಾನು ಅದೇ ಕೇಳಿದ್ನಿ, ನಿಮ್ಮ ಹೋಮ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಉಂಟು. ಅವ್ರು ಕಮಲ ಟೀಚರ್ ಹೇಳಿದ, ಆ ಕಮಲ ಅಲ್ಲಿ ಯಾರದು? ಅನುರಾಧ ಟೀಚರ್ ಹೇಳಿದ್ದಾರೆ ಅಲ್ಲಿ ಸ್ವಲ್ಪ ಪೆಂಡಿಂಗ್ ಉಂಟು ಅಂತ. ಸೀರಿಯಲ್ ಯಾವ್ದೆಲ್ಲ ಹೇಳಿ ಫಸ್ಟ್. ಯಾವ್ದು ನೋಡ್ತೀರಾ 7ವರೆಗೆ? ಮನೆಗೊಂದು 3 ಬಾಗಿಲ, ಮಣಿ. ಓಕೆ, ನೆಕ್ಸ್ಟ್ ಮಿಥುನ ರಾಶಿ. ನಂದು ಕೂಡ ಓಕೆ, ಮಿಥುನ ರಾಶಿ ಅಲ್ವಾ? ಓಕೆ, ಮಿಥುನ ರಾಶಿ. ನೆಕ್ಸ್ಟ್ ಯಾವ್ದು ನಮ್ಮನೆ ಇವರದ್ದೇ ಇವರಾಣಿ. ಓಕೆ ಓಕೆ, ಓ ದೇವ್ರು, ಯಾವ್ದು ಸೀರಿಯಲ್ ಮಾರ್ರೆ? ನಮ್ಮ ಮನೆ ಇವರಾಣಿ. ಓಕೆ, ನೆಕ್ಸ್ಟ್ ಯಾವ್ದು? ಕಮಲಿ. ಓಕೆ ಓಕೆ, ಕಮಲಿ. ಮತ್ತೆ ನೆಕ್ಸ್ಟ್ ನಾನ್ ನಿನ್ನ ಬಿಡಲಾರೆ ಉಂಟಲ್ಲ, ಇಲ್ವಾ? ನಾಗಿನಿ ಇಲ್ಲ. ಅಷ್ಟು ನೋಡ್ತೀರಾ ಅಜ್ಜಿ ಜೊತೆ? ಮತ್ತೆ ಅಮ್ಮನ ಜೊತೆ ಎಷ್ಟು ನೋಡ್ತೀರಾ? ಯಾವ ಸಾಂಗ್ ನೋಡ್ತೀರಾ? ಎಲ್ಲ ಬಂದಿರೋದು ಎಲ್ಲ ನೋಡ್ತೀರಾ ನೀವು ಟಿವಿಯಲ್ಲಿ? ಓಕೆ, ನಿಮ್ದಾಯ್ತಲ್ಲಿ, ನಿಮ್ದು ನೀವು ಹೇಳಿ. ಕಾರ್ಟೂನ್ ಇಷ್ಟನಾ? ಮತ್ತೆ ಸೀರಿಯಲ್ ಇಷ್ಟನಾ? ಮತ್ತೆ ಪಿಕ್ಚರ್ ಇಷ್ಟನಾ? ಯಾವ ಪಿಕ್ಚರ್ ನೋಡಿದ್ರಿ ಮೊನ್ನೆ? ಈಗ ನೀವು ಅಲ್ಲಿ ಮನೆಯಿಂದ ಬರುವಾಗ ಒಂದು ಪಿಕ್ಚರ್ ನೋಡ್ತಿದ್ರಿ. ಯಾವ್ದು ಪಿಕ್ಚರ್ ಅದು? ಯಾವ ಸೀರಿಯಲ್? ನೀವು ಸೀರಿಯಲ್ ನೋಡುದಿಲ್ಲ ಮನೇಲಿ? ಸೀರಿಯಲ್ ನೋಡ್ತಾರಾ? ಅಮ್ಮ ನೋಡುದಿಲ್ಲ ಸೀರಿಯಲ್? ಅಪ್ಪ ನೋಡ್ತಾರ ಸೀರಿಯಲ್? ಮತ್ತೆ ಯಾರು ನೋಡ್ತಾರೆ ಸೀರಿಯಲ್ ಮನೆಯಲ್ಲಿ? ಅಜ್ಜಿ ನೋಡ್ತಾರೆ. ಅದೇ ಕೇಳಿದ್ರೆ, ಅಜ್ಜಿ ಏನ್ ನೋಡ್ತಾರೆ? ಯಾವ ಸೀರಿಯಲ್ ನೋಡ್ತಾರೆ? ಕಮಲಿ. ಮನೆಗೊಂದು 3 ನಾಯಿಗಳು, ಸಾರಿ, ಇದು ಬಾಗಿಲು, ಅದು ನೋಡ್ತಾರಾ? ಮತ್ತೆ ಯಾವ್ದು ನೋಡ್ತಾರೆ? ನಾಗಿನಿ. ಮತ್ತೆ ಯಾವ್ದು ನೋಡ್ತಾರೆ? ಯಾವ್ದು ನೋಡಲ್ವ ಅವರು? ಅವ್ರಿಗೆ ಪಾಪ ಸಪ್ರೇಟ್ ಟಿವಿ ಕೊಟ್ಟಿದ್ದೀರಾ ಅಂತ ಅಲ್ಲ? ನಿಮಗೆ ಗೊತ್ತಿರಲ್ಲ. ಓಕೆ, ಯಾವ ಪಿಕ್ಚರ್ ನಿಮಗೆ ತುಂಬಾ ಇಷ್ಟ ಆಯ್ತು ಮೊನ್ನೆ ಎಲ್ಲ? ಕಾಸರಗೋಡು. ಕಾಸರಗೋಡು. ಮತ್ತೆ ಇನ್ನೊಂದು ಬಂದಿದೆ ತಮಿಳ್ನಾಡು. ಕಾಸರಗೋಡು. ಇದು ಶಾಲೆದ್ದು ಅಲ್ಲ? ಕಾಸರಗೋಡು ಯಾವ್ದದ್ದು? ಹಿರಿಯ ಪ್ರಾಥಮಿಕ ಶಾಲೆ. ಅದ್ರಲ್ಲಿ ಯಾರ್ದು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಪ್ರವೀಣ. ಹೌದಾ? ಪ್ರವೀಣ ತುಂಬಾ ಒಳ್ಳೆ ಆಕ್ಟ್ ಮಾಡಿದ್ರಲ್ಲ?
ಅದು ಮತ್ತೆ ಇನ್ನೊಬ್ಬ ಇದ್ದೇನೆ ನಾನು ನೋಡಿ ಸುರೇಶ ಅಂತ ಹೇಳಿದ್ರು ನೋಡಿದ್ರಾ ಇಲ್ವಾ? ಹಾಗಾದ್ರೆ ನೀವು ಕರೆಕ್ಟ್ ಫಿಲ್ಮ್ ನೋಡಿದಿರಿ. ಓಕೆ, ಸೊ ಅದು ಒಳ್ಳೆ ಪಿಕ್ಚರಾ? ಓಕೆ, ಮೊನ್ನೆ KGF ಬಂತಲ್ಲ, ಅದು ನೋಡ್ಲಿಲ್ವಾ? ಯಾರು ಯಶ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಎಂತ ಮಾರೆ, ಓ ಇಡೀ ಇದೇ ತುಂಬಾ ಇಷ್ಟ ಮಾಡ್ತಾರೆ ಅವರನ್ನ. ನಂತರ ಗಡ್ಡೆಲ್ಲ ಬಿಟ್ಟಿದ್ದಾರೆ ಅಲ್ಲ? ನಿಮ್ಗೆ ಒಮ್ಮೆ ನನ್ನ ನೋಡುವಾಗ ಎಷ್ಟು ತರ ನೋಡಿದಾಗ ಆಗಿತ್ತಂತಲ್ಲ, ಕನ್ಫ್ಯೂಷನ್ ಆಯ್ತು. ಓಕೆ, ಎಸ್, ಓಕೆ. ನಿಮ್ಗೆ ನಿಮ್ಗೆ ಯಾವ ಸೀರಿಯಲ್ ನೋಡ್ತಾರೆ ಮನೆಯಲ್ಲಿ? ಓ ಸೀರಿಯಲ್ ತೂಪೇರಮ್ಮ, ಅಮ್ಮ ತೂಪಿಚಾರ ಸೀರಿಯಲ್ ಬಗ ಅಜ್ಜಿ ತೂಪೇರ ಪಪ್ಪ ತೂಪೇರ ಇಲ್ಲಡೆ ಏರ್ಲ ತೂಪಿಚಾರ ಸೀರಿಯಲ್ ಪೊಕ್ಕಡೆ ಬ ನಡ್ಚೀರ ಓಲ ಸೀರಿಯಲ್ ತೂಪಿಚಾರ. ಓಕೆ, ಸೊ ಟಿವಿಯಲ್ಲಿ ಯಾರ ಹತ್ರ ರಿಮೋಟ್ ಜಾಸ್ತಿ ಇರ್ತದೆ? ರಿಮೋಟ್ ನಿಮ್ಮ ಹತ್ರನ, ಅಮ್ಮನ ಹತ್ರನ, ಅಲ್ಲ ಅಕ್ಕನ ಹತ್ರನ, ಅಣ್ಣನ ಹತ್ರನ? ಎಷ್ಟನೇ ಸತ್ತಿದ್ದು ರಿಮೋಟ್? ಎಷ್ಟನೇ ಇದು ಹೇಳಿ? ಗೊತ್ತಿಲ್ಲ. ಒಂದು 6-8 ರಿಮೋಟ್ ಆಗಿದೆ ಅಂತಲ್ಲ ಇಷ್ಟು ತನಕ ನಿಮ್ದು ಪೆಟ್ಟಲ್ಲಿ? ಇಲ್ಲಲ್ಲ, ಪೆಟ್ಟಾಗ್ತದೆ ನಿಮ್ಗೆ, ಅಣ್ಣನಿಗೆ ಮತ್ತೆ ನಿಮ್ಗೆ? ಇಲ್ಲ, ಹೌದಾ? ಇಲ್ಲ. ಓಕೆ, ಸೊ ಏನೂ ಆಗ್ತಿಲ್ಲ. ನೀವು ಅಂದ್ರೆ ಯಾವುದು ಕಮಲಿ? ನಂಗೆ ಖುಷಿ ಆಯ್ತು ಮಾಡಿ ನಿಮ್ದು ಸೀರಿಯಲ್ ಎಲ್ಲ. ಅದರಲ್ಲಿ ಕಮಲಿದು ಯಾರದು ಸ್ವಲ್ಪ ವಿಲನ್ ಆಕ್ಟಿಂಗ್ ಎಲ್ಲ ಮಾಡ್ತಾರೆ, ಯಾರದು ಕಮಲಿಯಲ್ಲಿ? ಕಮಲಿ ಹೀರೋಯಿನ್ ಯಾರು? ರಿಷಿ ಮತ್ತೆ ಕಮಲಿ ಅಲ್ಲ? ಕಮಲಿಯಲ್ಲಿ ಮನೆಯಲ್ಲಿ ಅವ್ರದ್ದು, ಕಮಲಿ ಅವ್ರದ್ದು ಮನೆಯಲ್ಲಿ ಗೊತ್ತಿಲ್ಲ. ಓಕೆ, ಮಿಥುನ ರಾಶಿಯಲ್ಲಿ ಯಾರು ಆಕ್ಟಿಂಗ್? ಮಿಥುನ ರಾಶಿಯಲ್ಲಿ ಯಾರು ಆಕ್ಟ್ ಮಾಡುದು? ಯಾರು 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 ಯಾರು? ರಾಶಿ? ನಂದು ರಾಶಿ ಮಿಥುನ. ಹೌದು, ಈಗ ರಾಶಿ ಮಿಥುನ ರಾಶಿಯಲ್ಲಿ ಯಾರ್ದು ಆಕ್ಟಿಂಗ್ ಅಲ್ಲಿ? ರಾಶಿಯಾ? ಓಕೆ, ಅದು ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಓ ರಾಶಿ, ಓಕೆ ಓಕೆ, ಮಿಥುನ ರಾಶಿ. ಓಕೆ, ಸೊ ಕುಂಭ ರಾಶಿಯಲ್ಲಿ ಯಾರು ಆಕ್ಟ್ ಮಾಡುದು? ಗೊತ್ತಿಲ್ಲ. ಅದ್ರಲ್ಲಿ ಕುಂಭ ಆಕ್ಟ್ ಮಾಡುದು, ಆಯ್ತಾ? ಫುಲ್ ಕುಂಬೆ, ಆಯ್ತಾ? ಓಕೆ, ನಿಮ್ದ್ರಲ್ಲಿ ಯಾರು ಸೀರಿಯಲ್ ನೋಡ್ತಾರೆ ಮನೆಯಲ್ಲಿ? ಯಾರಿಲ್ಲ? ನೀವು ನೋಡ್ತೀರಂತೆ ಸೀರಿಯಲ್? ಮನೆಗೊಂದು 3 ಎಂತದ್ದು ಬಾಗಿಲ, ನೀವು ಇನ್ನೊಂದು ಸೈಡ್ ಯಾವುದೋ ಬಾಗಿಲಲ್ಲಿ ಬಂದು ಮತ್ತೆ ಸೀರಿಯಲ್ ನೋಡ್ತೀರಂತೆ, ಹೌದಾ? ಇಲ್ಲ. ಪವಿತ್ರ, ನಿಮ್ಮ ಹೆಸರು ಪವಿತ್ರ ಅಲ್ಲ? ಮತ್ತೆ ಸುಪ್ಪಬಾ. ನಿಮ್ಮ ತಂದೆಯವರು ಏನ್ ಮಾಡುದು? ಸುಪ್ಪಬಾ ತಂದೆ ಏನ್ ಕೆಲಸ ಮಾಡ್ತಾರೆ? ಡ್ಯಾಡಿ ಏನ್ ಕೆಲಸ ಮಾಡ್ತಾರೆ? ಅಪ್ಪ ಏನ್ ಕೆಲಸ ಮಾಡ್ತಾರೆ? ಒಂದು ಕೆಲಸ ಮಾಡ್ತಾರೆ ಅಲ್ಲ? ಏನ್ ಕೆಲಸ ಮಾಡ್ತಾರ ಅವರು? ಮನೇಲಿ ಕೆಲಸ ಮಾಡ್ತಾರ ಅವರು? ಈ ಮಣಿಪಾಲದಲ್ಲಿ ಕೆಲಸ ಮಾಡುದಾ? ಓಕೆ, ಈ ಭಾನುವಾರ ಎಲ್ಲ ಎಂತ ಕೆಲಸ ಮಾಡ್ತಾರೆ ಮನೆಯಲ್ಲಿ? ಕ್ಲೀನ್ ಮಾಡುದು, ಈ ನೆಲ ಅಂದ್ರೆ ಇದು ಗುಡ್ಸುದೆಲ್ಲ ಆ ಥರ ಏನಿಲ್ಲ, ಗ್ಯಾರಂಟಿ ಅಲ್ಲ? ನೀವು ಗುಡ್ಸುದಾ ಮನೆಯಲ್ಲಿ? ಅಮ್ಮ ಗುಡಿಸ್ತಾರಾ? ಮತ್ತೆ ಯಾರು ಮರ ಗುಡಿಸೋದು ಮನೆಯಲ್ಲಿ? ಫುಲ್ ಕಸದ ರಾಶಿ ಉಂಟಾ? ಓ ನೀವಾ? ಓ ದೇವರೇ, ಒಳ್ಳೆ ಬುದ್ಧಿ ಅಲ್ಲ ನಿಮ್ದು. ಕೆಲಸ ಮಾಡ್ತೀರಾ ನೀವು ಅಲ್ವಾ? ಎಸ್, ತಂದೆಯವರು ಮಣಿಪಾಲದಲ್ಲಿ ಕೆಲಸ ಮಾಡೋದು ಅಲ್ವಾ? ಓಕೆ, ಸೊ ತಂದೆಯವರು ಕೆಲಸ ಆದ್ಮೇಲೆ ನಿಮ್ಗೆ ಏನಾದ್ರು ಬಂದು ಕೊಡ್ತಾರಾ ಚಾಕ್ಲೇಟ್ಸ್ ಎಲ್ಲ? ಅದೇ ನೀವು ಕೇಳುದಿಲ್ಲ ಚಾಕ್ಲೇಟ್? ಓಕೆ, ಇಷ್ಟು ತನಕ ಕೇಳಿಲ್ಲ. ಗ್ರೇಟ್. ನೀವು ಡ್ಯಾಡಿ ಎಂತ ಮಾಡೋದು? ಅಪ್ಪ ಎಂತ ಕೆಲಸ ಮಾಡೋದು? ಶಾಪ್ ಇದೆಯಾ? ಓಕೆ, ಅದೇ ಅಂಗಡಿ, ಶಾಪ್ ಅಲ್ಲ, ಕರೆಕ್ಟ್. ಅಂಗಡಿ ಸಾಮಾನು ಕೊಡೋದು. ಓಕೆ ಓಕೆ, ಸೊ ಶಾಪಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ? ಸೊ ಮನೇಲಿ ಫ್ರೀ ಇದ್ದಾಗೆ ಬೇರೆ ಏನು ಕೆಲಸ ಮಾಡ್ತಾರೆ? ಬಟ್ಟೆ ಹೋಗಿತ್ತಾರ? ಮತ್ತೆ ಅಂಗಡಿ, ಕಸ ಗುಡಿಸ್ತಾರೆ, ಆ ಥರ ಏನಿಲ್ಲ. ಓಕೆ ಓಕೆ, ಆಗ್ಲಿ. ಎಸ್, ಈರ್ನ ಡ್ಯಾಡಿದ ನನಗೆ ಓಲಾ ಗೊತ್ತಿದ್ದೇನೆ. ಓಲಾ ಉಪ್ಪುನಾರು, ಓಲಾಡು ಉಪ್ಪುನ್ಯಾರು. ಓಕೆ ಓಕೆ, ಸೊ ಡ್ಯಾಡಿ ಪಾಪನೇ ಇರ್ನ? ಡ್ಯಾಡಿ ಪಾಪನೇ? ಪಾಪವ ಡ್ಯಾಡಿ? ಮನೇಲಿ ಕೆಲಸ ಮಾಡ್ತಾರ ಅವರು? ಇಲ್ಲ, ನೀವು ಕೆಲಸ ಮಾಡ್ತೀರಾ ಮನೇಲಿ? ಓಕೆ, ಒಟ್ಟಾರೆ ಅಲ್ವಾ? ನೀವು ಕೆಲಸ ಮಾಡ್ತೀರಾ, ಅವ್ರು ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಮಾಡುವವರೇ ಮನೆಯಲ್ಲಿ ಅಲ್ವಾ? ಓಕೆ, ಪವಿತ್ರ, ನಿಮ್ಮ ಅಮ್ಮನ ಹತ್ರ ಈಗ ಮಾತಾಡ್ಲಿಕ್ಕುಂಟು. ಭಾರತಿ. ಓಕೆ, ಸೊ ಭಾರತಿ, ನಿಮ್ಮ ಅಮ್ಮ ಬಂದಿದ್ದಾರೆ, ಅಪ್ಪ ಬಂದಿದ್ದಾರೆ, ಮತ್ತೆ ಯಾರು? ಅಕ್ಕ.
ಅಕ್ಕ ಬಂದಿದ್ದಾರೆ. ಸೊ ಅವ್ರ ಜೊತೆ ನನಗೆ ಮಾತಾಡ್ಲಿಕ್ಕಿದೆ. ನೀವು ಇಷ್ಟೆಲ್ಲ ಮಾತಾಡಿದ್ರಲ್ವಾ, ಅದು ಸುಳ್ಳ ನಿಜನ ಅಂತ ಗೊತ್ತಾಗ್ಬೇಕೀಗ. ಆಯ್ತಾ? ಈಗ ಯಾರ ಹತ್ರ ಮಾತಾಡ್ಬೇಕೀಗ? ಫಸ್ಟ್ ಅಪ್ಪನ ಹತ್ರ ಮಾತಾಡ್ಬೇಕಾ, ಅಮ್ಮನ ಹತ್ರ ಮಾತಾಡ್ಬೇಕಾ? ಅಮ್ಮನ ಹತ್ರ ಮಾತಾಡ್ಬೇಕು. ಯಾಕೆ? ಮಾತಾಡ್ಬೇಕಲ್ಲ ಸ್ಟಾರ್ಟಿಂಗ್. ಓಕೆ, ಅಮ್ಮನ ಹತ್ರ ಮಾತಾಡ್ಬೇಕೀಗ. ಓಕೆ ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಭವಾನಿ ಉಪಾಧ್ಯ. ಕರೆಕ್ಟಾ ಹೆಸರು? ಓಕೆ. ಸೊ ಇವ್ರ ಮನೇಲಿ ಹೇಗೆ? ವೈಲೆಂಟ್ ಫುಲ್. ವೈಲೆಂಟ್? ಗೊತ್ತಾಗ್ಲಿಲ್ಲ ನಂಗೆ. ನೀವು ವೈಲೆಂಟಾ? ಸೈಲೆಂಟ್ ಮತ್ತೆ ಇಲ್ಲಿ ಫುಲ್ ಯಾಕೆ? ಓಕೆ ಎಸ್. ಮನೇಲಿ ಏನ್ ತಿಂಡಿ ತುಂಬಾ ಇಷ್ಟ ಆಗ್ತದೆ ಇವ್ರಿಗೆ? ಪುಳಿಯೋಗರೆ. ಪುಳಿಯೋಗರೆ? ಇವತ್ತು ಕೂಡ ಪುಳಿಯೋಗರೆ ಅಲ್ವಾ? ಇವತ್ತು ಪುಳಿಯೋಗರೆನಾ? ಇವತ್ತು ಪುಳಿಯೋಗರೆಯಾ? ಮತ್ತೆ ಸುಳ್ಳು ಹೇಳಿದ ಮಾರ ನನ್ನ ಜೊತೆ. ಓಕೆ, ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ. ಓಕೆ, ಅದಕ್ಕೆ ಸ್ವಲ್ಪ ಕಡ್ಲೆ ಎಲ್ಲ ಜಾಸ್ತಿ ಹಾಕ್ಬೇಕಾರೆ ನಿಮ್ಗೆ? ಕಡ್ಲೆ ಕರೆಕ್ಟ್ ಅಲ್ಲ? ಕರೆಕ್ಟ್. ಓಕೆ, ಆಗ್ಲಿ. ಸೊ ಇವರು ಮನೆಯಲ್ಲಿ ಅಕ್ಕನ ಜೊತೆ ಏನಾದ್ರು ಗಲಾಟೆ? ಫೈಟಿಂಗ್ ಯಾವ ಫೈಟಿಂಗ್ ಎಲ್ಲ ಮಾಡ್ತೀರಿ ನೀವು? ಯಾವ್ದು? ಯಾರು ಜಾಸ್ತಿ ಫೈಟಿಂಗ್? ಜಾಸ್ತಿ ರೀಸನ್ ಯಾರು? ನೀವಾ ಅವರ? ನೀವು ಪಾಪ ಅವರೇ ಒಪ್ಕೊಂಡ್ರು ಅವರೇ ಅಂತ ಅಲ್ವಾ? ಓಕೆ. ಸೊ ಊಟ ಮಾಡುವಾಗ ಏನಾದ್ರು ಕಷ್ಟ ಕೊಡೋದು? ಊಟ ಮಾಡ್ತಾರೆ, ಡೀಸೆಂಟ್ ಆಗಿ ಊಟ ಮಾಡ್ತಾರೆ. ಡೀಸೆಂಟ್ ಆಗಿ ಊಟ ಮಾಡ್ತೀರಾ ಅಲ್ವಾ? ಓಕೆ ಎಸ್. ಅಕ್ಕನ ಹತ್ರ ಕೊಡಿ. ಅಕ್ಕ ನಮಸ್ತೆ. 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 ನಿಮ್ಮ ಹೆಸರು? ಗಾನವಿಜಿ ಉಪಾಧ್ಯ. ಕರೆಕ್ಟಾ? ಓಕೆ. ಇವ್ರು ಸ್ವಲ್ಪ ಜೋರಿದ್ದಾರೆ. ಓಕೆ ಪಾಪ. ಸೊ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾರಂತೆ, ಹೌದಾ? ಹೌದಾ? ಓಕೆ. ಸೊ ಡ್ಯಾನ್ಸ್ ಯಾವ್ದಲ್ಲಿದೆ ಟ್ಯಾಲೆಂಟ್ಸ್ ನಿಮ್ಗೆ? ಡ್ಯಾನ್ಸಿಂಗ್ ಅಂಡ್ ಡ್ರಾಯಿಂಗ್, ಸಿಂಗಿಂಗ್, ಡ್ರಾಯಿಂಗ್, ಪೇಂಟಿಂಗ್, ಓಕೆ, ಕ್ರಾಫ್ಟ್ಸ್, ಓಕೆ, ರೀಡಿಂಗ್. ಓಕೆ. ಸಿಕ್ಸ್ ಲ್ಯಾಂಗ್ವೇಜ್ ಯಾವ್ದೆಲ್ಲ ಬರ್ತದೆ? ಕನ್ನಡ, ಕನ್ನಡ, ಇಂಗ್ಲಿಷ್, ತುಳು, ಹಿಂದಿ, ಸಂಸ್ಕೃತ್, ಓಕೆ, ತೆಲುಗು, ತಮಿಳ್. ತಮಿಳ್. ಓಕೆ. ತೆಲುಗು ಗೊತ್ತಿಲ್ಲ ಅಲ್ಲ? ನಂಗೆ ಗೊತ್ತು. ಓಕೆ. ಸೊ ಎಷ್ಟೇ ಕ್ಲಾಸ್ ನೀವು? ಫಿಫ್ತ್ ಸ್ಟ್ಯಾಂಡರ್ಡ್. ಓಕೆ, ಗ್ರೇಟ್. ಸಿಂಗಿಂಗ್ ಮಾಡ್ಬೋದಾ? ಒಂದು ಸಿಂಗಿಂಗ್ ಮಾಡಿ, ಒಂದು ಸಾಂಗ್ ಇವರಿಗೋಸ್ಕರ. ಓಕೆ, ರೆಡಿ? 1 2 3 ಸ್ಟಾರ್ಟ್. ಶ್ರೀ ಗಣನಾಥ ಸಿಂಧೂರಾವಣ ಕರುಣ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇಲಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಅಂಡ್ ಅವ್ರ ಸಾಂಗ್ ಹೇಳ್ತಾರೆ, ನೀವು ಕೂಡ ಹೇಳ್ತೀರಾ ಸಾಂಗ್? ಇಲ್ಲ ಅಲ್ಲ, ನಂಗೆ ಗೊತ್ತಾಯ್ತು. ನೀವು ಫೋನ್ ಇಟ್ಕೊಂಡಿದ್ದೀರಿ ಇಲ್ಲಿ, ಫೋನಲ್ಲಿ ಮಾತಾಡ್ತಿದ್ದೀರಿ? ಇಲ್ಲ. ಓಕೆ ಎಸ್, ಥ್ಯಾಂಕ್ ಯು ನಿಮ್ಮ ಒಂದು ಸಿಂಗಿಂಗಿಗೆ. ಅಂಡ್ ಒಳ್ಳೆ ಸಿಂಗರ್ ಆಗ್ತೀರಾ ನೀವು. ಓಕೆ, ಕ್ಲಾಸಿಗೆ ಹೋಗ್ತಿದ್ದೀರಾ? ಹೌದು. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಓಕೆ, ಡ್ಯಾಡಿ ಹತ್ರ ಕೊಡಿ. ಡ್ಯಾಡಿ ಅಂತ ಹೇಳು ನಿಮ್ಮ ಇಡೀ 32 ಕೂಲಿ ತೋಜಿನ ತುಲೆ. ಓಕೆ ಎಸ್, ಡ್ಯಾಡಿ ಬಂಡ ಬಾರಿ ಇಷ್ಟ ಆತೀರಿ ಈಗ? ನೀವು ತುಳು ಮಾತಾಡೋದಾ ಇವ್ರ ಜೊತೆ? ಓಕೆ, ಗ್ರೇಟ್. ಹೌದಾ? ಓಕೆ ಓಕೆ, ಗ್ರೇಟ್. ಅಂಡ್ ಇವ್ರಂದ್ರೆ ನಿಮ್ಗೆ ತುಂಬಾ ಇಷ್ಟ? ಇಬ್ರು? ಓಕೆ, ಇಬ್ರು ಇಷ್ಟ ಅಲ್ವಾ? ಓಕೆ. ಸೊ ಇವರು ಮನೇಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಲೇಟ್ ಬಂದ್ರೆ ಫಸ್ಟ್ ಏನ್ ಕೇಳ್ತಾರೆ ನಿಮ್ ಜೊತೆ? ಚಾಕ್ಲೇಟಾ? ಯಾಕೆ ಲೇಟ್? ಚಾಕ್ಲೇಟ್ ಮತ್ತೆ ಇದ್ರದ್ದೇನು ಅಭ್ಯಾಸ ಇಲ್ಲ ಅವ್ರಿಗೆ. ಓಕೆ ಓಕೆ, ಮಾಡಿಸ್ಲೇ ಇಲ್ಲ ಇಬ್ರಿಗೂ. ಹೌದಾ? ನಾನಾಗೆ ತೆಗ್ಸಿಕೊಟ್ರೆ ಮಾತ್ರ. ಸ್ಟ್ರಿಕ್ಟ್ ಅಲ್ಲ, ಪಾಪ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಓಕೆ. ಸೊ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ. ಐಸ್ ಕ್ರೀಮ್ ಯಾವುದು? ವೆನಿಲ್ಲಾ? ಯಾವ್ದು ಇಷ್ಟ ನಿಮ್ಗೆ? ವೆನಿಲ್ಲಾ ಇಷ್ಟ ಅಂದ್ರೆ. ಸೊ ಹಾಗಾಗಿ ಅವ್ರ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿದ್ರು. ಓಕೆ, ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಇವರು? ಅವಳು IAS. ನಿಮ್ಮ ಒಂದು ಆಸೆ, ನೀವೇನಾಗ್ತೀರಾ? ಸ್ವಾಮಿ ದೇವರ ಆಗ್ಲಿ, IAS ಆಫೀಸರ್ ಆಗ್ಬೇಕು. ಓಕೆ, ಸೊ ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಪ್ಪಬ್ಬ ಅಲ್ಲ? ಓಕೆ, ಸುಪ್ಪಬ್ಬ ಅಮ್ಮನ ಹತ್ರ ಈಗ ಮಾತಾಡ್ಲಿಕ್ಕಿದೆ. ಅವ್ರದ್ದು ಹೆಸರು ಎಂತ? ಸುಪ್ಪಬ್ಬ. ಮತ್ತೆ ಓಹೋ ಗ್ರೇಟ್. ಅಮ್ಮ ಅವ್ರ ಹೆಸರಿಲ್ವಾ?
ಎಂತ ಹೆಸರು? ಏನು? ಪ್ರತಿಭಾ ಅಲ್ವಾ? ಓಕೆ, ನಿಮ್ಮದು ಸುಪ್ಪಬಾ ಅವ್ರದ್ದು ಪ್ರತಿಭಾ. ಓಕೆ, ಸೊ ಪ್ರತಿಭಾ ಅವರು ಏನ್ ಮಾಡ್ತಾರೆ ಬೆಳಿಗ್ಗೆ ಎಲ್ಲ ತಿಂಡಿ ಏನ್ ಮಾಡ್ತಾರೆ ನಿಮ್ಗೆ ಜಾಸ್ತಿಯಾಗಿ? ಗೊತ್ತಿಲ್ಲ, ಒಟ್ಟಾರೆ ಒಂದು ದೋಸೆ ಮಾಡಿ ಹಾಕ್ತಾರೆ, ನೀವು ತಿನ್ನೋದು ಅಲ್ಲ? ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ದೋಸೆ ಜಾಸ್ತಿ ಮನೇಲಿ ಮಾಡೋದು? ಇಬ್ರು ಮಕ್ಕಳಿಗೂ ಇಷ್ಟ ದೋಸೆ. ನಿಮ್ಗೆ ಸ್ವಲ್ಪ ಈಸಿ ಅಲ್ಲ, ದೋಸೆ ಆದ್ರೆ ಆಯ್ತು. ಓಕೆ, ಹೇಗೆ ಇವರು ಸುಪ್ಪಬಾ ಅವರು ಮನೆಯಲ್ಲಿ? ತುಂಬಾ ಚೂಟಿ ಇದ್ದಾಳೆ. ಇಲ್ಲಿ ಮತ್ತೆ ಸೈಲೆಂಟ್ ಇದ್ದಾರೆ ಇವರು ಅಲ್ಲ? ಯಾಕೆ ಸೈಲೆಂಟ್ ನೀವು? ಓಕೆ, ಸೊ ಮನೆಯಲ್ಲಿ ಜಾಸ್ತಿಯಾಗಿ ಯಾರು ಅವರ ಸ್ವಲ್ಪ ಜಾಸ್ತಿ ಆಕ್ಟಿವ್ ಇವರ? ಇಬ್ರು ಆಕ್ಟಿವ್. ರಜೆಯಲ್ಲಿ ಆದ್ರೆ ನಿಮ್ಗೆ ಕಷ್ಟ ಆಗ್ತದ ಅಂತ, ದೋಸೆ ಮಾಡಿ ಮಾಡಿ ಸಾಕಾಗ್ತದ ಅಂತ. ಓಕೆ, ಯಾಗ್ಲಿ. ಅಂಡ್ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಮೇಡಮ್ ಇವರು? ಮಕ್ಕಳಿಗೆ ಏನು ಇಷ್ಟನೋ ಅದೇ ಅಲ್ವಾ? ಒಳ್ಳೇದೊಂದು ಪ್ರಜೆ ಆಗಿ ಇರಬೇಕು. ಕರೆಕ್ಟ್. ಓಕೆ, ಸೊ ಏನು ಟ್ಯಾಲೆಂಟ್ ಏನಿದೆ ಇವರಲ್ಲಿ ಅಂದ್ರೆ ನೋಟಿಸ್ ಮಾಡುವಾಗ? ಸಿಂಗಿಂಗ್ ಒಂದುಂಟು, ಮತ್ತೆ ಅವಳಿಗೆ ಬೈ ಹ್ಯಾಬಿಟ್ ಆಗಿ ಅವಳಿಗೆ ಇದು ಬಂದ್ಬಿಟ್ಟಿದೆ, ಡ್ಯಾನ್ಸಿಂಗ್. ಯಾವುದೇ ಒಂದು ಆಕ್ಟಿಂಗ್ ನೋಡಿದ ತಕ್ಷಣ ಮಾಡ್ತಾಳೆ. ಡ್ಯಾನ್ಸ್ ಮಾಡಿ ಇಲ್ವಾ? ಡ್ಯಾನ್ಸ್ ಮಾಡಲ್ಲ. ಇವನ್ ಸಿಂಗಿಂಗ್ ಆಗ ಕೇಳಿದ್ದೆ, ನೀವು ಸಿಂಗಿಂಗ್ ಮಾಡ್ಲೇ ಇಲ್ಲ. ಒಂದ್ ಸ್ವಲ್ಪ ಹೇಳಿದ್ರೆ ಅದೇ ಗೋಪಾಲ, ಪ್ರಕಾಶ, ಸುರೇಶ ಅಂತ ಅಲ್ಲ? ಕರೆಕ್ಟ್, ಇರ್ಲಿ. ಮತ್ತೆ ಇವ್ರಿಗೆ ಅಣ್ಣನಿಗೆ ಕೊಡಿ. ಅಣ್ಣ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸುಮುಖ. ಸುಬ್ಬವ ಅಲ್ಲ? ಸುಪ್ಪಬ. ಓಕೆ, ಸುಮುಖ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಓಕೆ, ಪೆಟ್ಟೆಲ್ಲ ಆಗ್ತದಾ? ಆಗತ್ತೆ. ಯಾಕೆ? ನಾವು ಬರೆಯೋತಿ ಒಂಚೂರು ಮಾಡ್ತಾಳೆ. ಎಂತ ಮಾಡ್ತಾರೆ? ಡಿಸ್ಟರ್ಬ್ ಮಾಡ್ತಿರ್ತಾರೆ. ಸುಬ್ಬ, ಹೌದಾ? ಎಂತಕ್ಕೆ ಡಿಸ್ಟರ್ಬ್ ಮಾಡೋದು ನೀವು? ಒಟ್ಟಾರೆ ನಿಮ್ಗೆ ಗೊತ್ತೇ ಇಲ್ಲ, ನಿಮ್ದು ಯಾವ್ದು ವಿಷಯ ಹೇಳಿ ಕೊಡುದ ಇದು ಗೊತ್ತೇ ಇಲ್ಲ ನಿಮ್ಗೆ ಅಲ್ವಾ? ಓಕೆ, ಸೊ ಎಂತ ಹೆಸರು ನಿಮ್ಗೆ? ಸುಮುಖ. ಓಕೆ, ಸುಮುಖ ಏನ್ ಮಾಡ್ತಿದ್ದೀರಾ ನೀವು? ಏನ್ ಕಲ್ತಿದ್ದೀರಾ? ಡ್ರಾಯಿಂಗ್ ಅಲ್ಲ, ಏನು ಸ್ಟ್ಯಾಂಡರ್ಡ್? 5th ಸ್ಟ್ಯಾಂಡರ್ಡಾ? ಓಕೆ, ಡ್ರಾಯಿಂಗ್, ಡ್ಯಾನ್ಸ್ ಅದೆಲ್ಲ ಮಾಡ್ತೀರಾ? ಓಕೆ, ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀರಿ, ಆಯ್ತಾ? ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ್. ಓಕೆ, ಸೊ ಏನ್ ಮಾಡ್ತಿದ್ದೀರಾ ಸರ್ ನೀವು? ಏನ್ ಕೆಲಸ ಮಾಡ್ತಿದ್ದೀರಾ? ಬಿಸ್ನೆಸ್. ಓಕೆ, ಗ್ರೇಟ್. ಅಂಡ್ ಇವ್ರ ಮನೆಯಲ್ಲಿ ಸ್ವಲ್ಪ ಮೇಡಮ್ ಹೇಳಿದಾಗನೇ ಸ್ವಲ್ಪ ಜಾಸ್ತಿ ಚೂಟಿಯಾ? ಮಾತಾಡ್ತಾ ಇರ್ತಾರಲ್ಲ? ಓಕೆ, ಇವ್ರು ಎಲ್ದಿದ್ರೆ ಸ್ವಲ್ಪ ಬೋರ್ ಆಗ್ತದಂತೆ ನಿಮ್ಗೆ ಅಲ್ವಾ? ಓಕೆ, ಸೊ ಇವ್ರ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಕೆಲವರಿಗೆ ಒಂದು ಆಸೆ ಇರುತ್ತೆ, ಪೇರೆಂಟ್ಸ್ ಅವರಿಗೆ. ಫ್ಯೂಚರ್ ಅಲ್ಲಿ ಅದೇ ಸೈಂಟಿಸ್ಟ್ ಆಗ್ಬೇಕು ಹೇಳಿ ಇಂಟ್ರೆಸ್ಟೆಡ್. ಇವರಿಗೆ ಹೇಗೆ ಇಂಟ್ರೆಸ್ಟೆಡ್? ಸೈಂಟಿಸ್ಟ್ ಅಂದ್ರೆ ಕಲಿಯೋದ್ರಲ್ಲಿ ಬ್ರಿಲಿಯಂಟ್ ಇದ್ದಾರೆ. ಓಕೆ, ಗ್ರೇಟ್. ಟ್ಯಾಲೆಂಟ್ ಏನಿದೆ? ಟ್ಯಾಲೆಂಟ್ ಹೇಳಿದ್ರೆ ಏನಾದ್ರೂ ಒಂದು ಈಗ ಅಂದ್ರೆ ಸೈಲೆಂಟ್ ಅಬ್ಸರ್ವ್ ಮಾಡ್ತಾಳೆ, ಅಬ್ಸರ್ವ್ ಮಾಡಿ ಕ್ಯಾಚ್ ಮಾಡ್ತಾಳೆ. ಓಕೆ. ಎಸ್. ಥ್ಯಾಂಕ್ ಯು. ಓಕೆ, ಪವಿತ್ರ, ಇದು ಭಾರತಿ, ಇದು ನಿಮ್ಗೆ ಆಯ್ತಾ? ನಂದಿನಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದದಕ್ಕೆ. ಸೂಪರ್ ಆಗಿ ಮಾತಾಡಿದ್ರೆ, ಆಯ್ತಾ? ಸೆಕೆಂಡ್ ಕೊಡಿ. ಓಕೆ, ನೆಕ್ಸ್ಟ್ ಸಂಡೇ ಬರ್ಬೇಕು ನೀವು. ಓಕೆ, ಬಾಯ್. ಪ್ರಾರ್ಥನಾ, ನಿಮ್ಗೆ ಇದು ಗಿಫ್ಟ್ ನಂದಿನಿ ಕಡೆಯಿಂದ. ಓಕೆ, ಸೊ ನೆಕ್ಸ್ಟ್ ಸಂಡೇ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಬಾಯ್. ಸುಬ್ಬವಾ, ಇದು ನಿಮ್ಗೆ ಆಯ್ತಾ? ನಂದಿನಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ ಬರ್ಬೇಕಾಯ್ತಾ? ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್. ಎಸ್ ವೀಕ್ಷಕರೇ, ನೀವು ನೋಡಿ ಆಯ್ತು, ನಮ್ಮ ಸುಬ್ಬ ಅವರು ಮಾತಾಡಿದ್ದಾರೆ, ಅಂಡ್ ಪ್ರಾರ್ಥನಾ ಅವರು ಕೂಡ ಮಾತಾಡಿ ಆಯ್ತು, ಅಂಡ್ ಭಾರತಿ ಅಲ್ವಾ ನಿಮ್ಮ ಹೆಸರು, ಅವರು ಕೂಡ ಮಾತಾಡಿ ಆಯ್ತು. ಸೊ ಇವತ್ತಿನ ಎಪಿಸೋಡ್ ತುಂಬಾ ಖುಷಿ ಆಯ್ತು ನಂಗೆ. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.